ಕಚೇರಿಯ ಉದ್ಘಾಟನೆ ರಾಜಕೀಯ ನೆರವೇರ್ತಾ ಇದ್ದೇನೆ. ಸತ್ಯಪಥದಲ್ಲಿ ನಡೆಯುವಂತೆ ಮಾಡು, ಕಷ್ಟ ನೂರಾರು ನೀವಾರು ಮಾಡು, ನಿತ್ಯ ಸಂತೋಷ ನಮಗೆಂದು ನೀಡು. ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ, ಸೇಡ ವಿಷ ಜ್ವಾಲೆ ಮನದಲ್ಲಿ ಧ್ವನಿಯಾಗಲಿ. ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ, ಸೇಡ ವಿಷ ಜ್ವಾಲೆ ಮನದಲ್ಲಿ ಕೊನೆಯಾಗಲಿ. ತಂದೆ ನೀ ನೀಡುವ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗುವ ಮಾಡ ಈರುಳಿಗೆ. ನಮ್ಮ ಜ್ಞಾನ ನೀಡುವ ಮಾಡ ಹಾದಿಗೆ ಗುರಿ ತೋರುವ. ನಮ್ಮ ಜ್ಞಾನ ನೀಡುವ ಮಾಡ ಹಾದಿಗೆ ಗುರಿ ತೋರುವ. ನೀಡುವ ಶಕ್ತಿ ಮನಸ್ಸಿಗೆ, ತಂದೆ ನೀಡುವ ಶಕ್ತಿ ಮನಸ್ಸಿಗೆ. ಸಾವಿರದ 1974 ಜುಲೈ 26 ಅದೊಂದು ದೊಡ್ಡ ನೆರೆ ಬಂತು ಅರೆಕಳದಲ್ಲಿ. ಅದರಲ್ಲಿ ನನ್ನ ಮನೆ ಮಟ್ಟ ಕೂಡ ಕೊಚ್ಚಿಕೊಂಡು ಹೋಯಿತು. ನಾನು ಸೆಟ್ನವರ ಭೂಮಿಲಿ ಹುಟ್ಟಿ ಬೆಳೆದವನು. ನನ್ನ ತಾಯಿ ಭತ್ತ ಹೋಗಬೇಕು, ತಂದೆ ಗೋಣಿಬೇಕು. ನನಗೆ ಆ ಸಂದರ್ಭದಲ್ಲಿ ಮನೆ ಬೇರೆಯವರ ಮನೆಯಲ್ಲಿದೆ. ಸರ್ವೆ ಬಂದವರು ನಮ್ಮ ಈ ಭಾಗದ 74 ಜುಲೈ 26 ಒಂದು ಪುಣ್ಯಾತ್ಮರು ನಮ್ಮ ಈ ಭಾಗದಲ್ಲಿ ನಾನು ಕೂಡ ಬಡತನ ಸೆಟ್ನವರ ಭೂಮಿಯಲ್ಲಿ ಹುಟ್ಟಿ ಬೆಳೆದು ಬೇರೆ ಬೇರೆ ಅಕ್ಕಿ ಕೊಟ್ಟು ಓಡಾಯಿತು. 74 ಜುಲೈ 26 ಬಂದು ಈ ಚರ್ಚಿನ ಫಾದರ್. ಆಗ ಮನೆ ಮಟ್ಟ ಎಲ್ಲ ಕೊಚ್ಚಿಕೊಂಡೋಯ್ತು. 2000 ಇಸ್ವಿಯಲ್ಲಿ ನಾನು 78ರಲ್ಲಿ ಬಂದು ಈ ಭಾಗದಲ್ಲಿ ಬರ್ತಾ ಇದ್ದೇನೆ. 2000 ಇಸ್ವಿಯಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ನಮ್ಮ ಮರುಹು E.T. ಫರೀದ್ ಅವರು 28 ಮಕ್ಕಳನ್ನು ಸ್ಥಾಪನೆ ಮಾಡಿದರು. ಆಗ ನನ್ನ ಮಗಳು ಕೂಡ ಅದರಲ್ಲಿ ಇತ್ತು. ನನಗೆ ಅವಕಾಶ ಇತ್ತು. ಎಲ್ಲಿ ಓಡಾಡುವಾಗ ನನಗೆ ಎಲ್ಲಿ ಸ್ಥಳ ಸಿಕ್ಕಿದಿಲ್ಲ. ಸರ್ಕಾರಿ ಶಾಲೆಗೆ ಓದುವಾಗ ನಮ್ಮ ಎದುರು ಕಡೆ ಒಂದು 37 ಸೆಂಟ್ ಸ್ಥಳ ಇತ್ತು. ಅದರಲ್ಲಿ ರೆಸ್ಟೋರ್ಡ್ ಕೂಡ ಕೆಸರಿತ್ತು ಭಾಗದಲ್ಲಿ ಗೇಟ್ಗೂ ಈ ಚುಟುಕದಲ್ಲಿಗೆ. ಈಗ ಸರ್ಕಾರಿ ಶಾಲೆಗೆ ಜಮೀನು ಹುಡ್ಕೊಂಡು ಫರೀದ್ ಅವರಲ್ಲಿ 28 ಮಕ್ಕಳಿಗೆ ಮದ್ರಸಾಲಿ ಸನ್ಮಾನ್ಯ ಅರೆಕಲ್ಲದ ಮುಖ್ಯಪಾಲ ಇದ್ದರು. ಆಗ ನಮ್ಮ ಇವರು ನಮ್ಮ ಈಗಿನ ತೀರು ಹೋದರು. ಇಲ್ಲಿಂದ ನಡ್ಕೊಂಡು 3 ಕಾಲ ಬಂದವರು ನಮ್ಮ ಒಂದು ಪೆರ್ಮರಿ ಹೆಡ್ ಮಾಸ್ಟರ್ ಅವರು ಜಯರಾಮ್ ಕೊಂಡೆ ಅವರು ನಮಗೆ ಸಹಾಯ ಮಾಡಿದ್ರು. ಎತ್ತುಕೊಂತಾನೆ ರೈತರು ಈ ಪರಿಸ್ಥಿತಿಯಲ್ಲಿತ್ತು. ಆಗ ನನ್ನ ಹತ್ರ ಹೇಳಿದರು, ನೀ ಎಲ್ಲಿ ಹುಡುಕಾಡ ಮಾಡು, ಆಜಬ್ಬ ಸಹಾಯ ಕೂಡ ನಾ ಮಾಡ್ತೇನೆ, ಕೆಸರಲ್ಲಿ ಬೇಡ. 35 ಇವತ್ತು ಕೂಡ ಅಲ್ಲಿ ಇದೊಂದು ಮನೆ ಇತ್ತು, ಎಲ್ಲ ಇತ್ತು, ಕೆಸರು ಅಂಗನವಾಡಿ ಇತ್ತು. ಇಲ್ಲಿ ಹರಿದವರು ಕೊಟ್ಟೆ 28 ಮಕ್ಕಳು. ನಾನು ಏನು ಗೊತ್ತೇ, ನನಗೆ ಶುರು ಕೊಟ್ಟದು ರಶ್ಯಾಮ್ ಅವರು ಒಂದು 2000 ರೂಪಾಯಿ. ಆ ಕಾಲದಲ್ಲಿ ನಾನು 40 ಸೆನ್ಸ್ ಸಾಲ ಗುಡ್ಡೆಯಲ್ಲಿ ಮತ್ತು ನಮಗೆ ಮಂಗಳೂರು ಸೀದಾನಿ ಬಿಬ್ಬಿ ದರ್ಗಾ ಕಮಿಟಿ 5,000 ಕೊಟ್ಟು. ಆಗ ದೊಡ್ಡ ಹಣ 50,000. 40 ಸೆನ್ಸ್ ಸಾಲದಕ್ಕೆ ಸರ್ಕಾರಿ ಶಾಲೆಯನ್ನು ಬಿಲ್ಡಿಂಗ್ ಆಯಿತು, ಉದ್ಘಾಟನೆ ಮಾಡಿದರು. ಈಗ ನಮ್ಮ ಪೀಕರ್ ಅವರ ತಂದೆ E.T. ಖಾದರ್ ಅವರ ತಂದೆ ಇವತ್ತು ಕಡೆ E.T. ಖಾದರ್ ಆದರೆ ಚುಟ್ಕದಲ್ಲಿ ಭಾಳ ಸಂತೋಷ ಆಯಿತು. 30 ಮಕ್ಕಳು. ನನ್ನ ಮಗಳಿದ್ದ ಕಾರಣ E.T. ಫರೀದ್ ಅವರು ನನಗೆ STMC ಅಧ್ಯಕ್ಷರಾದ ಚಾರ್ಜ್ ಕೊಟ್ಟರು. ಮುಂದೆ ಆಯಿತು. ಮತ್ತು ಇವತ್ತಿನ ದಿನದಲ್ಲಿ ನನ್ನನ್ನು
ಒಂದು ವಸಂತಿಕಾಂತ ಪತ್ರಿಕೆ ಘೋಷಿಸಿತು ಸಾಲದನ್ನು ಬಿಟ್ಟು ಪುನಃ ನಾನು ಅದೇ ವರ್ಷ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟು ಕನ್ನಡ ಹಬ್ಬದ ವರ್ಷಭಕ್ತಿ ಮಾಡ್ತಾಯಿದ್ರು. ಮತ್ತೆ ಮುಂದೆ ಆಯಿತು, ಮತ್ತೆ ನನಗೆ ಕೊಟ್ಟದು ರಾಜ್ಯಪಾಲರ ಚಾಕೂಟದಲ್ಲಿ ಪಾಲ್ಗೊಳ್ಳೋ ಅವಕಾಶ ಸಿಕ್ಕಿತು. ಮತ್ತೆ ಕೊಟ್ಟದು ನನಗೆ ಒಬ್ಬ ಸಾಮಾನ್ಯ ಮನುಷ್ಯಗೆ ಇಲ್ಲಿನ 2006ರಲ್ಲಿ ಮಂಗಳೂರು ಕಮಿಷನ್ ಇವರು ಮಂಗಳೂರಲ್ಲಿ ಜಿಲ್ಲೆಯಲ್ಲಿ ನಮ್ಮ ಡಿಸಪ್ ಆದರು. ಈಗಿನ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ. 2006ರಲ್ಲಿ ಸಂದೇಶಿ ಅವಾರ್ಡ್ ಈ ಬಡವ ಕೊಟ್ಟಿದ್ದ. ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೇನೆ ಹೇಳಲಿಕ್ಕೆ. ಸಂದೇಶಿ ಅವಾರ್ಡ್ ಎಷ್ಟು ವರ್ಷ ಆಯಿತು? 18 ವರ್ಷ ದಾಟಿ 13-14 ವರ್ಷ ಆಯಿತು. ಸಂದೇಶಿ ಅವಾರ್ಡು 13 ಜನರಲ್ಲಿ ನಾನೊಬ್ಬ ಬಡವ. ದ್ವಾರಕೇಶ್ ಅವರು ಇದ್ದರು, ಮಂಗಳೂರಲ್ಲಿ ಕಮಿಷನರ್ ಯಾರು ಸತ್ಯನಾರಾಯಣ ರಾವ್, ನಿಮ್ಗೆ ಗೊತ್ತಿರ್ಬೋದು. ಸಂದೇಶ ಅವಾರ್ಡ್ ವಿದ್ಯಾರ್ಥಿ ಕೊಟ್ಟರು. ಆ ವರ್ಷ ನಂತರ ನನ್ನ ಮನೆಯಲ್ಲಿ ಅದೇ ವರ್ಷ ನನಗೆ ಮನೆಯಲ್ಲಿ ಒಂದು ಸಣ್ಣ ಜ್ಯೋತಿ ಬೆಳಕಲ್ಲಿ ನಾನು ಓಡಾಡ್ತಾ ಇದ್ದೇನೆ. ನನ್ನ ಮನೆಗೆ ಬಂದು ಇಲ್ಲಿನ ಈ ಪಜೀರಿ ಒಂದು ಸಂಘಟನೆ ಇತ್ತು, ಸಲ್ದಾರಮ್ಮ ಕೂಡ ನಮ್ಮ 10 ಮಂದಿ ಬಂದು ನನಗೆ ಒಂದು ಕ್ರಿಶ್ಚಿಯನ್ ಸಂಬಂಧದಲ್ಲಿ ನನ್ನ ಮನೆಗೆ ಒಂದು ಕಿಸ್ಮಿಸ್ 17 ತಾರೀಕು ದಿವಸ ನನ್ನ ಮನೆಗೆ ಕರೆಂಟ್ ವ್ಯವಸ್ಥೆ ಎಲ್ಲ ಪಜೀರಿ ಚರ್ಚಿನ ಸಂಪರ್ಕದಲ್ಲಿ ಇದ್ದವ್ರು ಗೊತ್ತು. ಈಗ ನನ್ನ ಸಲ್ದಾರಮ್ಮ ಇಲ್ಲಿ ಇಲ್ಲ, ಅದರಲ್ಲಿ ಇಬ್ಬರು ಕೂಡ ನನ್ನ ಕಣ್ಣು ಕಾಣ್ತದೆ. ಅದನ್ನು ಭಾಳ ಕತ್ತಲೆಯನ್ನು ಹೌದು ಇದ್ದಾರ, ಸಾರಿ ಸರ್. ಹಾಂ, ಈಗ ಕಿಸ್ಮಿಸ್ ಸಂದರ್ಭದಲ್ಲಿ ನನ್ನ ಮನೆಗೆ ಕಿಸ್ಮಿಸ್ ಹಬ್ಬ ಸಂದರ್ಭದಲ್ಲಿ 18 ತಾರೀಕು 20 ತಾರೀಕು ಬರ್ತದೆ ಹೇಗೆ ಸುಂದರದಲ್ಲಿ. ಆ ನಂತರ ಇದು ಯಾಕೆ ಹೇಳ್ತಾನೆ, ನಾನೊಬ್ಬ ಸಾಮಾನ್ಯ, ನನಗೆ ಎಲ್ಲರೂ ನೀವು ದೃಷ್ಟಿ ಕೊಟ್ಟಿದ್ರಿ. ಈಗ ನೋಡಿ, ಸರ್ಕಾರಿ ಶಾಲೆಯಲ್ಲಿ ಬೆಳೆಯುವಾಗ ಹೆಚ್ಚಮ್ಮ ಸಾಲ ಕೊಟ್ಟರು, ಇಟ್ಟರವರು ನನಗೆ ಮೆಟೀರಿಯಲ್ ಕೂಡ ಸಾಲ ಕಲ್ಲು ಕೊಟ್ಟರು. ಇಂಥದ್ದೆಲ್ಲ ಹೊತ್ತು ಅಲ್ಬನ್ ಸಾರು 50 ಅಂತ. ಅಲ್ಬನ್ ಸಾರು 2015ರಲ್ಲಿ ಒಳ್ಳೆಯೊಂದು ಮನೆ ಮಾಡಿಕೊಟ್ರು. ಈಗ ಸೋತು ಹೋದರು ಅವರು. ನನಗೆ ಭಾಳ ಬೇಜಾರಾಯಿತು. ಆದರೆ ಇವತ್ತಿನ ದಿನದಲ್ಲಿ ಇದು ಎಲ್ಲ ಹೋಯಿತು. ಹೋಗುವಾಗ 2013ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸನ್ಮಾನ್ಯ ಸಿದ್ದರಾಮಣ್ಣ ಇವತ್ತಿನ ಮುಖ್ಯಮಂತ್ರಿ ನನಗೆ 2013 ರಾಜ್ಯೋತ್ಸವ ಕೊಟ್ಟರು. ಹೆಮ್ಮೆ ಆಗ್ತದೆ. ಅದು ಮುಂದೆ ಹೋಯ್ತು. ಬೇರೆ ಬೇರೆ CNIB ಅವ್ರು ಕೊಟ್ಟು ಮುಂದೆ ಹೋಯ್ತು. ಎಲ್ಲ ಜನ ಇದ್ದಾರೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯಗೆ ಅರೆಕಲದ ರೇಷನ್ ಅಂಗಡಿ ಪೆರ್ಲಾದಲ್ಲಿ ಕೀ ನಿಲ್ಲಿದ್ದೇನೆ. 2020-25 ಬೆಳಿಗ್ಗೆ 11 ಗಂಟೆ ಶನಿವಾರ ಕೀ ನಿಲ್ಲಿದ್ದೇನೆ. ಡೆಲ್ಲಿಯಿಂದ ಬಡವ ಫೋನ್ ಬಂತು. ಹಿಂದಿಯಲ್ಲಿ ಮಾತಾಡುವ ನನಗೆ ಗೊತ್ತಾಗಿಲ್ಲ. ಪೆರ್ಲಾದರಿ ಅವರ ದುಪ್ಪರಾಜಿಯಲ್ಲಿ ಕೊಟ್ಟಾಗಲ್ಲ ನನ್ನ ಅಬ್ಬಾಸ್ ಅಂತ ನಾನು ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ತೆಗೆದುಕೊಟ್ಟು ಆಜಬ್ಬ ಪದ್ಮಶ್ರೀ ಕೊಟ್ಟು ಆಚಾರ್ಯ ಹಿಂದಿಯಲ್ಲಿ ಗಂಗಾಧರ ಯೇಸುವರು. ಆದರೆ ಇವತ್ತಿನ ದಿನದಲ್ಲಿ ಅರೆಕಲ ಒಬ್ಬ ಸಾಮಾನ್ಯ ಮನುಷ್ಯಗೆ ಪಜೀರಿ ಚರ್ಚಿನ ಆಡಳಿತ ಮಂಡಳಿ ಇದ್ದರು, ಎಲ್ಲ ಹಿರಿಯರು ಇದ್ದರು. ಈ ಸಂದರ್ಭದಲ್ಲಿ ನನಗೆ ಇವತ್ತಿನ ಸಮಾರಂಭದಲ್ಲಿ ಪಾಲ್ಗೊಂಡು ಇತ್ತ ಗಣ್ಯತೆಯಲ್ಲಿ ನನಗೆ ಈ ಸಂಘಟನೆ ಅವಕಾಶ ಕೊಟ್ಟದಕ್ಕೆ ನನಗೆ ತುಂಬ ಇದೆ ಧನ್ಯವಾದ. ಈ ಮುಂದಿನಲ್ಲಿ ನೋಡಿ ಕೈ ಹಿಡಿದರು. ಆ ಕೈ ಹಿಡಿದು ನಿಮಗೆ ಎಲ್ಲರೂ ದೇವರು ಅನುಗ್ರಹ ಮಾಡಲಿಕ್ಕೆ ಒಳ್ಳೆಯತೆ ಅಂತ ನಿಮಗೆ ಸಹಾಯ ಮಾಡಲಿಕ್ಕೆ ದೇವರು ಕೊಡಲಿ ಅಂತ ಹಾರೈಸಿಸ್ತೇನೆ. ಜೊತೆಯಲ್ಲಿ ನಾನು ತುಂಬ ಸನ್ಮಾನ ಮಾಡಿದಿರಿ. ಈ ವೇದಿಕೆಯಲ್ಲಿ ನಿಮ್ಮ ಕೊಡುಗೆ ನಾನು ಅಪಾರ ತಲೆಬಾಗ್ತೇನೆ. ದೇವರು ಒಳ್ಳೆಯ ಸುಖ ಸಂಪತ್ತು ನಿಮಗೆ ಕೊಡಲಿ ಹಾರೈಸ್ತೇನೆ. ಇದನ್ನು ಮುಂದೆ ಹೋಗೋ ಚುರುಕು ಎಲ್ಲ ಗಣ್ಯಾತಿ ಇದ್ದಾರೆ, ಅವರು ಶಕ್ತಿ ಕೊಡಲಿ ಅಂತ ಹಾರೈಸುತ್ತೇನೆ. ನನ್ನ ಥರ ಬಡತನ ಇದ್ದವ್ರಿಗೂ ನಿಮ್ಮಿಂದ ಸಹಾಯ ಕೊಡುವ ಇನಿ ಕೂಡ ಅವ್ರಲ್ಲಿ ಜೊತೆಯಲ್ಲಿ ನನ್ನ ರಕ್ಷಾಮಣ ಹತ್ತಿರಲ್ಲಿ ನನ್ನ ಮನೆಗೆ ತೆಂಗಿನಕಾಯಿ ರಿಕ್ಷಾದಲ್ಲಿ ಕೊಟ್ಟ ಪುಣ್ಯಾತ್ಮರುಗಳು ಇದ್ದಾರೆ. ಯಾಕೆ ಹೇಳ್ತಾನೆ ಸರ್, ನಿಮ್ಮ ಇವತ್ತಿನ ನನ್ನ ಆಡಿ ಹೋಗಲಿದರು ಗಡದ ನನ್ನ ಶಾಸಕರು ಇಟಿ ಪರಿದವರು ಈಗ ಬಿಟ್ಟು ಹೋದರು. ಆದರೆ ಈಗ ಖಾದರ್ ಅವರು ಇದ್ದಾರೆ. ಆದರೆ ಇಂಥ ನನ್ನ ಜಿಲ್ಲೆ MP ಸನ್ಮಾನ್ಯ ನನಗೆ ಮನೆಗೆ ಹೋಗುವ ಸಂದರ್ಭ ದಾರಿ ಕೂಡ ಕೊಟ್ಟರು. ಬೇರೆ ಬೇರೆ ಜನ ಕೊಟ್ಟರು. ಏನಪ್ಪ ಅವರು ನನಗೊಂದು ಕೊಠಡಿ ಕೂಡ ಮಾಡಿಕೊಟ್ರು. ಅದರಲ್ಲೂ ಇದು ಎಲ್ಲ ಇದೆ. ಆದರೆ ಇನ್ನೇ ಅಲ್ಲ, 16 ರಾತ್ರಿಯಲ್ಲಿ ಪರ್ಸಿಕೆರೆಯಲ್ಲಿ ಒಂದು ದೊಡ್ಡ ಚರ್ಚೆಯಲ್ಲಿ ಕಿಸ್ಮಿಸ್ ಹಬ್ಬದಲ್ಲಿ ಒಂದು ಪ್ರೋಗ್ರಾಮಲ್ಲಿ ಇತ್ತು. ಯಾಕೆ ಹೇಳ್ತಾನೆ ಸರ್, ನಾನು 1 ಗಂಟೆ ಕೂತ್ಕೊಂಡು ನನ್ನ ಅವರು 3 ತಿಂಗಳ ಮುಂದೆ ನಾನೇ ಇದ್ದು ಹಾಜಬ್ಬನ ಒಂದು ಸ್ಟೋರಿ ಮಾಡ್ತೇನೆ, ನೀವು ಬರಬೇಕು. ಪರ್ಸಿಕೆರೆ ಚರ್ಚಿನ ಫಾದರು ಅಲ್ಲೇ ಹೈಸ್ಕೂಲು ಎಲ್ಲ ಮುಖ್ಯ ಬೆಳೆಸೋರು ನನ್ನೊಂದು ಸ್ಟೋರಿ ಮಾಡಿ 10ನೇ ತರಗತಿ ಇದ್ದೆ ಸರ್. ನಾನು ಹೆಮ್ಮೆ ಪಡ್ತೇನೆ. ಅರೆಕಲದ ಹುಟ್ಟಿ ಬೆಳೆದು ನಾನು ಯಾವ ಮನೆಯಲ್ಲಿ ತಿಂದೀನಿ, ಯಾವ ಬರೆಯಲ್ಲಿ ಆ ಪರ್ಚಿನ ಚಾದರ್ 500 ಮಕ್ಕಳಿದ್ದರು. ಆ ಪರ್ಸಿಕೆರೆ ಚರ್ಚಿನ ಒದಗಲ್ಲಿ ಹಾಜಬ್ಬನ ಒಂದು ಸ್ಟೋರಿ ಮಾಡಿದರು ಸರ್. ನಾನು ಕಣ್ಣು ನಿಲ್ಲಿದ್ದೇನೆ.
ಇದು ಯಾಕೆ ಹೇಳ್ತೇನೆ ಸರ್, ನಿಮ್ಮ ಒಂದು ಸಹಾಯ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಕಣ್ಣನ್ನು ಇರದೇಕ್ತೇನೆ. 1 ಗಂಟೆ 10ನೇ ತರಗತಿ ಮಕ್ಕಳು ನನ್ನೊಂದು ಸೋರಿ ಮಾಡಿ, ಯಾಕೆ ನನ್ನ ಕಿಟ್ಲೆ ಹಣ್ಣು ವ್ಯಾಪಾರ ಮಾಡಿ ಫರೀದವರ ಮನೆಯಲ್ಲಿ ಕೂತುಕೊಂಡದ್ದು. ಇದು ಎಲ್ಲ ಒಂದು ಕಿಸ್ಮಿಸ್ ಹಬ್ಬ ಇನ್ನು ರಾತ್ರಿ 16 ತಾರೀಕಿಗೆ 9-10 ಗಂಟೆಗೆ ಪಕ್ಷಿಗಾರ ಕೆನ್ನಿಗೂ ಆ ಚರ್ಚಿನ ಸಭಾಂಗಣದಲ್ಲಿ ನಡೆದಿದೆ ಒಂದು ಸರ್ದ. ಇದು ಪೂಲ ಸಂತೋಷ ಆಯ್ತು. ಇವತ್ತು ನನ್ನನ್ನು ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡುವ ಅಗ್ಗಬಾಯಿ ಕಲ್ಲಿ ಕೊಟ್ಟರು. ದೇವರು ಒಳ್ಳೆಯ ಸುಖ ಸಂಪತ್ತು ಕೊಡಲಿ. ನನಗೆ ಸೀಮುಗ 3 ಗಂಟೆ ಮುಟ್ಟಬೇಕು, ನನಗೆ ಸಂಸ್ಬೇಕು, ನನಗೆ ನಿಮ್ಮ ಉಪಕಾರ ಇನ್ನೂ ಕೂಡ ನನ್ನ ಬಡಾಣ ಮೇಲೆ ಇರಲಿ ಅಂತ ಹಾರೈಸಿದ್ದೇನೆ. ನಮಸ್ಕಾರ, ಧನ್ಯವಾದ. ಎಲ್ಲ ಗಣ್ಯಾತರು ಕೂಡ ನಾನು ಮುಂದೆ ಹೋಗ್ತೇನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಮನೆಯನ್ನ ಕಟ್ತಾರೆ. ಬಹಳ ಐಷಾರಾಮ್, ಎಷ್ಟು ಮನೆ ಬೇಕು ಅಷ್ಟು ಜಾಗ ಬೇಕು ಅಷ್ಟು ತೆಕೊಳ್ಳೋರಿದ್ದಾರೆ, ಮನೆಯನ್ನು ಕಟ್ಟೋರಿದ್ದಾರೆ. ಹಾಗೆಯೇ ರೋಷನ್ ಬೆಂಗಳೂರು ಕೂಡ ಮನೆಯನ್ನು ಕಟ್ಟಿದ್ದಾರೆ. ಅದು ಎಷ್ಟು ಮನೆ? 25 ಮನೆಗಿಂತಲೂ ಹೆಚ್ಚು ಮನೆ ಇದೆ. ಕೊಟ್ಟದ್ದು ಯಾರಿಗೆ? ಸಂಕಷ್ಟದಲ್ಲಿರುವವರಿಗೆ. ಅದು ಅವರು ಮಾಡಿದಂತ ಬಹಳ ಅತ್ಯುನ್ನತವಾದಂತ ಕೆಲಸ ಅನ್ನೋದನ್ನ ರೋಷನ್ ಬೆಂಗಳೂರಿಗೆ ವಂದನೆ ಸಲ್ಲಿಸ್ತಾ ತಾವು ಕೂಡ ದಯವಿಟ್ಟು ಅದನ್ನು ಸ್ವೀಕರಿಸಬೇಕು. ಅವರ ಬಗ್ಗೆ ಎಷ್ಟು ಮಾತು. ರೋಷನ್ ಬೆಂಗಳೂರು ಉಡುಪಿ ಜಿಲ್ಲೆಯ ಬೈಮಣ್ಣಿನ ಯುವಕ ಇಂದು ದೇಶ ವಿದೇಶಗಳಲ್ಲಿ ರೋಷನ್ ಬೆಂಗಳೂರಿನಿಂದ ಹೆಸರಿನೊಂದಿಗೆ ಚಿರಪರಿಚಿತ. ಎಳೆಯದಲ್ಲಿಯೇ ನಾಯಕತ್ವದ ಗುಣಗಳನ್ನು ಗಳಿಸಿ ವಿದ್ಯಾರ್ಥಿ ಜೀವನದಲ್ಲಿಯೇ ಸಮಾಜದ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ಸ್ಪಂದಿಸುವ, ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ಸರಿಪಡಿಸುವ ಛಲವನ್ನು ಹೊಂದಿದವರು. ಜೀವನದ ನಿರ್ವಹಣೆಗಾಗಿ ಕಾರ್ಯಕ್ರಮ ನಿರೂಪಣೆ, ಸಂಗೀತ ರಚನೆ ಹಾಗೂ ಗಾಯಕರಾಗಿ ಯಶಸ್ವಿಯಾದವರು. ಅದರಿಂದಲೇ ಹೆಸರು ಗಳಿಸಿದವರು. ಮೆಸಿ ಪಂತ್ನ ಚೇಡುವ ಎಂಬ ಕೊಂಕಣಿ ಧ್ವನಿಸುರಳಿಯ ಮುಖಾಂತರ SP ಬಾಲಸುಬ್ರಹ್ಮಣ್ಯಂರಂತಹ ಶ್ರೇಷ್ಠ ಗಾಯಕರನ್ನು ಕೊಂಕಣಿಗೆ ಪರಿಚಯಿಸಿದವರು. ಆದರೆ ಇಂದು ಅದೆಲ್ಲವನ್ನು ಬದಿಗೊತ್ತಿ ಬಡವರಿಗಾಗಿ, ಅಶಕ್ತರಿಗಾಗಿ, ನಿರಾಶ್ರಿತರಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಶ್ರೇಷ್ಠ ವ್ಯಕ್ತಿ. ಪರರ ಸೇವೆಗಾಗಿ ಹ್ಯುಮ್ಯಾನಿಟಿ ಎಂಬ ಸಂಸ್ಥೆಯನ್ನು ಕಟ್ಟಿ 6 ವರ್ಷಗಳಲ್ಲಿ 1000ಕ್ಕೂ ಹೆಚ್ಚು ಯೋಜನೆಗಳ ಮುಖಾಂತರ 10 ಕೋಟಿಗೂ ಮೀರಿದ ಸಹಾಯವನ್ನ ಮಾಡಿರುತ್ತಾರೆ. ನಿರಾಶ್ರಿತರಿಗಾಗಿ ಪಡುಮಾರಿನಾಡಿನಲ್ಲಿ 25 ಬಾಡಿಗೆ ರಹಿತ ಮನೆಗಳು, ಪ್ರಕೃತಿಯ ಉಳಿವಿಗಾಗಿ ಕಟ್ಟಿಂಗೇರಿಯಲ್ಲಿ ಹ್ಯುಮ್ಯಾನಿಟಿಯನ್ನು ಸ್ಥಾಪಿಸುವುದು ಅವರ ಮಹಾ ಸಾಧನೆಗಳಲ್ಲೊಂದು. ಬಡವರಿಗಾಗಿ ತನ್ನ ಮೈಮೇಲಿನ ಚಿನ್ನವನ್ನೇ ಹರಾಜಿಗಿಟ್ಟ, ಮರಣದ ನಂತರ ತನ್ನ ಮನೆ ಮತ್ತು ಆಸ್ತಿಯನ್ನು ಹ್ಯುಮ್ಯಾನಿಟಿಗಾಗಿ ಮೀಸಲಿಟ್ಟ, ತನ್ನ ದೇಹ ಮತ್ತು ಅಂಗಾಂಗಗಳನ್ನು ಅಗತ್ಯವುಳ್ಳವರಿಗೆ ದಾನ ಮಾಡುವ ವಾಗ್ದಾನವಿತ್ತ ಶ್ರೇಷ್ಠ ದಾನಿ ರೋಷನ್ ಬೆಂಗಳೂರು ನಿಮಗೆ ನಿಮ್ಮ ಸಾಧನೆಗಾಗಿ ಮತ್ತು ಸಮಾಜ ಸೇವೆಗಾಗಿ ಇಂದು ಮರ್ಸಿಕೇರಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಭಿಮಾನದಿಂದ ಗೌರವಿಸುತ್ತೇವೆ. ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನೀಲಿ ಅನ್ನುವಂಥ ಆಶಯ ಜೊತೆಗೆ ಶ್ರೀ ರೋಷನ್ ಬೆಳವಣಿಗೆಗೆ ಕೊಡಮಾಡ್ತಿರುವ ಗೌರವ ಶ್ರೀ ರೋಷನ್ ಬೆಳವಣಿಗೆ. ಮತ್ತೊಮ್ಮೆ ಬರೇ ಬೈಬಲ್ ಕುರಾನ್ ವೇದವನ್ನು ಅರಿತರೆ ಸಾಲದು. ಬರೇ ಬೈಬಲ್ ಕುರಾನ್ ವೇದವನ್ನು ಅರಿತರೆ ಸಾಲದು. ಮನುಷ್ಯರ ವೇದನೆಗಳ ಅರಿತರೆ ನಾವು ಮನುಷ್ಯರಂತ ಕರೀಬಹುದು ಅಂತ ನಾನು ಎಣಿಸ್ತೇನೆ. ಅದೇ ರೀತಿಯಲ್ಲಿ ಈಗ ಕಾರ್ಯನಿರ್ವಾಹಕರು ಹೇಳಿದ ಹಾಗೆ ಅವರು 25ಕ್ಕಿಂತ ಜಾಸ್ತಿ ಮನೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಹಣದಿಂದ ಅಲ್ಲ, 2016ರ ಮೊದಲು ಕೂಡ ನಾನು ಚಿಕ್ಕ ಮಟ್ಟದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಿದ್ದೆ. ಆಗ ಅದು ನನ್ನ ಹಣದಿಂದ, ಅದು ನನ್ನ ಒಂದು ಪಾಲಿನಿಂದ. ಯಾವಾಗ ರಿಜಿಸ್ಟರ್ಡ್ ಆಯಿತು, ನಂತರ ನನ್ನ ಸಮಯವನ್ನು ಕೊಟ್ಟಿದ್ದೇನೆ, ನನ್ನ ಟ್ಯಾಲೆಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ನನ್ನ ಹಣ ಜಾಸ್ತಿ ಹೆಚ್ಚಾಗಲಿಲ್ಲ. ಜನರ ಹಣ. ಈ ಸಮಾಜದಲ್ಲಿ ಒಳ್ಳೆಯ ಮನಸ್ಸುಗಳಿವೆ. ನಾನು ಎಲ್ಲ
ಜಾತಿ ಧರ್ಮದ ಮಿತ್ರರೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ನಾಲ್ಕು ಧರ್ಮಗಳ ಟ್ರಸ್ಟಿಗಳು ಮುಸ್ಲಿಂ, ಕ್ರೈಸ್ತ ಮತ್ತು ಜೈನ್. ಸೊ ಎಲ್ಲರನ್ನು ಒಟ್ಟು ಸೇರಿಸಿ ನಾವು ಸೇವೆ ಮಾಡುವಾಗ ನಾನು ಕಂಡದಿಷ್ಟೇ ಬೇರೆ ಬೇರೆ ವರ್ಗದ ಒಳ್ಳೆ ಮನಸ್ಸುಗಳಿವೆ. ಅದನ್ನು ಒಟ್ಟುಗೂಡಿಸುವ ಕೆಲಸಗಳಾಗಬೇಕು. ಆಗ ಈ ನಮ್ಮ ಭೂಮಿಯೇ ನಮ್ಮ ಸಮಾಜ ಪ್ರದೇಶವನ್ನೇ ಒಂದು ಉತ್ತಮ ಯೋಗ್ಯ ಸಮಾಜವನ್ನಾಗಿ ನಾವು ಮಾಡಬಹುದು. ಬಹುಶಃ ಇದೇ ಒಂದು ನಿಟ್ಟಿನಲ್ಲಿ ಮರ್ಸಿಕೆ ಚಾರಿಟೇಬಲ್ ಟ್ರಸ್ಟ್ ಒಂದು ಮಹತ್ವದ ಹೆಜ್ಜೆಯನ್ನು ಇವತ್ತಿಟ್ಟಿದೆ. ಹಿರಿಯರು ಯುವಕರು ಸೇರಿ ಒಂದು ಪ್ರದೇಶದಲ್ಲಿ ಇಂಥ ಒಂದು ಮನಸ್ಸು ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಮಾಜದಲ್ಲಿ ಒಳ್ಳೆ ಮನಸ್ಸುಗಳಿವೆ, ಒಂದು ದಾರಿ ಬೇಕು. ಆ ದಾರಿಯನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ಬರೇ ಹಣದಿಂದ ಮಾತ್ರ ದಾನವಲ್ಲ, ಬೇರೆ ಬೇರೆ ದಾನಗಳಿವೆ. ರಕ್ತದಾನದ ಬಗ್ಗೆ ತಿಳಿದಿದೆ, ಅಂಗಾಂಗ ದಾನ ಕೂಡ ಮಾಡಬಹುದು. ಅದೆಷ್ಟೋ ಕ್ಯಾನ್ಸರ್ ಪೇಷಂಟ್ಗೆ ಕೀಮೋಥೆರಪಿ ಆಗುವಾಗ ಅವರ ತಲೆಯಲ್ಲಿ ಕೂದಲಿರುತ್ತದೆ. ಸೊ ಒಂದು ವಿಗ್ಗನ್ನಿಸಬೇಕಂದ್ರೆ 25,000 ಬೆಲೆ ಇದೆ. ಎಷ್ಟು ಬೆಲೆ ಕೊಟ್ಟರು ಕೂಡ ಒರಿಜಿನಲ್ ಸಿಗುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಚಿಕ್ಕ ಪುಟ್ಟ ನಮ್ಮ ಮಹಿಳೆಯರಿಗೆ ಕಟ್ ಮಾಡುವಾಗ ನಿಯಮಗಳಿವೆ. ಕಟ್ ಮಾಡೋದ್ರಲ್ಲಿ ದೊಡ್ಡ ವಿಚಾರಗಳಿಲ್ಲ. ಕೊಡುವುದು ಯಾರಿಗೆ? ಹತ್ರ ಇದೆ ಹಳೆ ಬಟ್ಟೆ ಅದೆಲ್ಲ ಬೇರೆ. ಮೊನ್ನೆ ನಾವು ನ್ಯೂಸ್ ಅಲ್ಲಿ ನೋಡಿರಬಹುದು, ಒಂದು ಪ್ರಯೋಗವನ್ನು ಮಾಡಿದೆವು ನಮ್ಮ ಗೆಳೆಯರಾದ ಅವಿನಾಶ್ ಕಾಮತ್ ಜೊತೆ. ನಾವು ಕಾಲಿಗೆ ಹಾಕುವ ಚಪ್ಪಲಿಗಳು ಅದು ಪರಿಸರವನ್ನು ಕೂಡ ಹಾಳು ಮಾಡ್ತದೆ. ಸ್ವಲ್ಪ ದಿನದ ನಂತರ ಅದು ನಾವು ಬಿಸಾಡ್ತೇವೆ, ಅದರ ವಿಲೇವಾರಿ ಮಾಡಲಿಕ್ಕೆ ಕಷ್ಟ. ಬಾಂಬೆಯಲ್ಲಿ ಒಂದು ಗ್ರೀನ್ ಸೋಲ್ ಅಂತ ಒಂದು ಕಂಪನಿ ಇದೆ, ಹಳೆ ಚಪ್ಪಲಿಗಳನ್ನು ಕೂಡ ಅವರು ತಗೊಳ್ತಾರೆ. ಅದು ಕೂಡ ಒಂದು ದಾನ. 10 ವರ್ಷಕ್ಕಿಂತ ಮೇಲ್ಪಟ್ಟವರ ಚಪ್ಪಲಿಗಳು, ಅದು ಒಂದಿದ್ರೂ ಕೂಡ ಆಗ್ತದೆ, 2 ಬೇಕಾಗಿಲ್ಲ. ಅದನ್ನು ತಂದು ಕೊಟ್ಟರೆ ನಾವು 15 ಜೋಡಿ ಚಪ್ಪಲಿಗಳನ್ನು ಮೊನ್ನೆ ಬಾಂಬೆಗೆ ಕಳಿಸಿದೆವು, 15,000. ಸೊ ಅದರಿಂದ ಅವರು ಮಕ್ಕಳಿಗೆ ಅದನ್ನು ಚಪ್ಪಲನ್ನು ಮಾಡಿ ಭಾರತ ದೇಶಾದ್ಯಂತ ಬಡ ಮಕ್ಕಳಿಗೆ, ಇನ್ನೂ ಕೂಡ ಬರೀ ಕಾಲಲ್ಲಿ ನಡೆಯುವ ಮಕ್ಕಳಿದ್ದಾರೆ ನಮ್ಮ ದೇಶದಲ್ಲಿ, ಅಂಥವರಿಗೆ ಅವರು ಮುಟ್ಟಿಸ್ತಾರೆ. ಸೊ ಈ ಒಂದು ವ್ಯವಸ್ಥೆಗಳನ್ನೆಲ್ಲ ಮಾಡಬೇಕಾದ್ರೆ ನಮ್ಮ ಒಗ್ಗಟ್ಟು ಇರಬೇಕು, ನಮ್ಮಲ್ಲಿ ಒಂದು ಸಂಸ್ಥೆ ಇರಬೇಕು. ಈ ವಾಟ್ಸಪ್ ಗ್ರೂಪ್ಗಳನ್ನು ನಾವು ತುಂಬ ನೋಡ್ತೇವೆ ಇವತ್ತು. ಒಳ್ಳೆಯದು, ಇದೊಂದು ನಮಗೆ ವರದಾನ. ಆದರೆ ಕೆಲವೊಮ್ಮೆ ಮಂಗನಗೈಯಲ್ಲಿ ಮಾಣಿಕೆ ಕೊಟ್ಟಂತೆ ಆಗ್ತದೆ ಈ ಸೋಷಿಯಲ್ ಮೀಡಿಯಾಗಳು. ನಾನು ಹಲವು ಬಾರಿ ಹೇಳಿದ್ದೇನೆ, ಇಲ್ಲಿ ನೆಗೆಟಿವ್ ಬೇಡ, ಅದಕ್ಕೋಸ್ಕರ ಪಾಸಿಟಿವ್ ವಿಷಯಗಳನ್ನು ಮಾತ್ರ ಮಾತನಾಡುವ. ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಸಿಸ್ಟಮ್ ಅಂತ ಇರುವುದಿಲ್ಲ, ಒಂದು ಸೇರಿ ನಾವು ಮಾಡುವಂಥದ್ದು. ಮೇ ಬಿ ನಾವು ಎಲ್ಲರೂ ಸ್ಟಾರ್ಟ್ ಮಾಡುವಾಗ ಅಂಥದ್ದೊಂದು ಚಿಕ್ಕ ಪ್ರಯತ್ನಗಳನ್ನು ಮಾಡಿದ್ದೆವು. ಅದರೊಂದು ಸಂಸ್ಥೆ ರಿಜಿಸ್ಟರ್ಡ್ ಆದ ನಂತರ ಅದಕ್ಕೆ ಸರ್ಕಾರದ ನಿಯಮಗಳಿವೆ, ಸಮಾಜದ ಜನರು ಅದನ್ನು ನೋಡ್ತಾರೆ, ಒಂದು ಲೆಕ್ಕಾಚಾರ ಅಂತ ಇದೆ, ಅದಕ್ಕೊಂದು ವ್ಯವಸ್ಥೆಗಳಿವೆ. ಅಂಥ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಇವತ್ತು ಮರ್ಸಿ ಕೇರ್ ತನ್ನ ಸಮಾಜ ಸೇವೆಯನ್ನು ಮಾಡಲು ಇವತ್ತು ಆರಂಭಿಸಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಹಣದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರಗಳಿಂದ ಸಮಾಜ ಸೇವೆ ಮಾಡೋದು. ಒಂದು ಒಳ್ಳೆಯ ನಗು ಕೊಡುವುದು ಕೂಡ ಒಂದು ಸಮಾಜ ಸೇವೆನೇ, ಹಣ ಮಾತ್ರ ಅಲ್ಲ. ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವುದು, ಅದು ಹೇಳಿಕೊಂಡೇ ಮಾಡಬೇಕಾಗಿಲ್ಲ, ಒಬ್ಬರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡುವುದು ಕೂಡ ಒಂದು ಸಮಾಜ ಸೇವೆನೇ. ಮತ್ತು ಅದಕ್ಕಿಂತ ಮಿಗಿಲಾಗಿ ಏನೂ ಒಳ್ಳೆಯದನ್ನು ಮಾಡದಿದ್ದರೂ ಚಿಂತೆ ಇಲ್ಲ, ಏನು ಕೆಟ್ಟದನ್ನು ಬೇರೆಯವರಿಗೆ ಕೆಟ್ಟದನ್ನು ಬಯಸದೆ ಇರುವುದು ಕೂಡ ಒಂದು ಸಮಾಜ ಸೇವೆನೇ, ಅದೊಂದು ದೇಶ ಸೇವೆನೇ. ಅದು ಅಂಥ ಒಂದು ಮನಸ್ಸು ನಮ್ಮಲ್ಲಿ ಬರಲಿ. ಮತ್ತು ಈ ಒಂದು ಮರ್ಸಿ ಕೇರ್ನ ಪ್ರೇರಣೆಯಿಂದ ಈ ಪ್ರದೇಶದಲ್ಲಿ ಈ ಒಂದು ಒಳ್ಳೆಯ ಪ್ರಭಾವ ಅವರ ಮುಖಾಂತರ ಬೀರಲಿ. ಮತ್ತು ನನ್ನದೊಂದು ಕೋರಿಕೆ ಕೂಡ ತಮ್ಮಲ್ಲಿ, ಇದರಲ್ಲಿ ಮಕ್ಕಳಿಗೋಸ್ಕರ ಕೂಡ ಕೆಲವಾದರೂ ಕಾರ್ಯಕ್ರಮ, ವರ್ಷಕ್ಕೆ 1-2 ಕಾರ್ಯಕ್ರಮಗಳನ್ನಾದರೂ ತಾವು ಇಡಬೇಕು. ಯಾಕೆಂದರೆ ಈ ಸಂಸ್ಥೆ ಹಲವು ವರ್ಷ ಅಂತಲ್ಲ, ನಿರಂತರವಾಗಿ ಇರಲಿ ಅಂತ ನನ್ನ ಭಾವನೆ. ಆದರೆ ಅದನ್ನು ಮುಂದೆ ಕೊಂಡೋಗಬೇಕಾದ್ರೆ ಇಂದಿನ ಮಕ್ಕಳು ಮುಂದಿನ ಜನಾಂಗ. ಸೊ ಅವರಿಗೆ ಈಗಲೇ ಇನ್ವಾಲ್ವ್ ಮಾಡಿದರೆ ಕೆಲವು ಕಾರ್ಯಕ್ರಮದಲ್ಲಿ ಆ ಹುರುಪು ಅವರಲ್ಲಿ ಬಂದು ಈ ಸಂಸ್ಥೆ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ. ಅವರನ್ನು ಕೂಡ ತಮ್ಮ ಸಂಸ್ಥೆಯಲ್ಲಿ ಕೆಲವು ಕಾರ್ಯಕ್ರಮ ಜೋಡಿಸಂತ ಹೇಳಿ, ನಮಗೆ ಇಲ್ಲಿ
ಹ್ಯುಮ್ಯಾನಿಟಿ ಸಂಸ್ಥೆಗೆ ಅಂತ ಎಣಿಸ್ತೇನೆ ಆ ಸನ್ಮಾನ. ವೈಯಕ್ತಿಕವಾಗಿ ನಾನು ಎಲ್ಲಿ ಕೂಡ ಆ ಸನ್ಮಾನವನ್ನು ಸ್ವೀಕರಿಸುವುದಿಲ್ಲ, ನಮ್ಮ ಸಂಸ್ಥೆಗೆ. ಯಾಕೆಂದರೆ ಪ್ರತಿಯೊಬ್ಬ ದಾನಿ ಅಭಿಮಾನಿಯವರಿಗೆ ಆ ಸನ್ಮಾನ ಸಲ್ಲುತ್ತೆ. ತುಂಬನೇ ಪ್ರೀತಿಯಿಂದ, ತುಂಬನೇ ಅಚ್ಚುಕಟ್ಟಾಗಿ, ತುಂಬನೇ ಒಳ್ಳೆಯ ಕಾರ್ಯಕ್ರಮವನ್ನು ತಾವಿಂದು ಮಾಡಿದ್ದೀರಾ. ಸಂಸ್ಥೆಗೆ, ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ, ಟ್ರಸ್ಟಿಗಳಿಗೆ ನಾನು ಹ್ಯುಮ್ಯಾನಿಟಿ ಸಂಸ್ಥೆ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆ ಮುಂದಿರುವ ಎಲ್ಲ ಮಹಾಜನರಿಗಳಿಗೂ ಧನ್ಯವಾದಗಳು. ಶ್ರೀ ರವೀಂದ್ರ ಮಾಸಿಗೆ ಮೂಲಕವಾಗಿ ಕೂಡ ಮಾಡ್ತಾ ಇರುವಂತಹ ಗೌರವ ವಂದನೆಗಳು ಸರ್. ಎಲ್ಲರೂ ಕೂಡ ವಂದನೆಯನ್ನು ಸಲ್ಲಿಸ ಈ ಸುಂದರವಾದಂತಹ ಒಂದು ಶಿಸ್ತುಬದ್ಧವಾದಂತಹ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಮಸ್ಸಿ ಕೇರ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರೂ ಆಗಿರುವಂಥದ್ದು ನನ್ನ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಮ್ಯಾಕ್ಸಿಮ್ ಮೈಕಲ್ ಫೆರ್ನಾಂಡಿಸ್ ಅವರೇ, ಮುಖ್ಯ ಅತಿಥಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರೋಷನ್ ಬೆಲ್ಮಾನ್, ಸಂಸ್ಥಾಪಕರು ಹ್ಯುಮ್ಯಾನಿಟಿ ಚಾರಿಟೇಬಲ್ ಟ್ರಸ್ಟ್, ಅದೇ ರೀತಿಯಲ್ಲಿ ಇದೀಗ ನಿರ್ಗಮಿಸಿದಂತಹ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಹರೇಕಳ ಹಾಜಬ್ರವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಕ್ರೈಸ್ತ ಬಾಂಧವರೇ, ನಾಗರಿಕ ಬಂಧುಗಳೇ ಮತ್ತು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳೇ, ಬಹಳ ಖುಷಿ ಕೊಡುವಂಥ ಒಂದು ಕಾರ್ಯಕ್ರಮ ಇದೀಗ ಪಜೀರೆ ಈ ಜಾಗದಲ್ಲಿ ನಡೆಯುತ್ತಾ ಇರುವಂತಹದ್ದು. ಇದು ಎಲ್ಲ ಸಂದರ್ಭದಲ್ಲಿ ಎಲ್ಲರಿಗೂ ಸಿಗುವಂಥದ್ದಲ್ಲ. ಯಾಕೆ ಅಂತಂದರೆ ಇದು ಸಂಸ್ಕಾರಯುತ ಜನಗಳು ಮಾಡತಕ್ಕಂತಹ ಒಂದು ಸಂಸ್ಕಾರಯುತವಾದಂಥ ಒಂದು ಕಾರ್ಯಕ್ರಮ. ಎಲ್ಲರಿಗೆ ಅದನ್ನು ಮಾಡಲಿಕ್ಕೂ ಆಗೋಲ್ಲ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಮಾತಿದೆ, ಜಂತು ನಾಂ ನರಜನ್ಮ ದುರ್ಲಭನು ಅಂತ. ಅಂದರೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದುದು ಅಂತ. ಈ ಮನುಷ್ಯ ಜನ್ಮಕ್ಕೆ ಇಷ್ಟೊಂದು ದೊಡ್ಡಸ್ತಿಗೆ ಬರಬೇಕಾಗಿದ್ದರೆ ನಾವು ಇದ್ದಷ್ಟು ಕಾಲ ಏನು ಮಾಡಬೇಕಾಗ್ತದೆ ಅಂತಂದರೆ, ಏನೋ ಅದರ ಒಂದು ಸಚ್ಚಿಂತನೆಯ, ಸತ್ಕರ್ಮವ, ಸತ್ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಾವು ಎಲ್ಲಿಯವರೆಗೆ ಬದುಕಿರುತ್ತೇವೋ ಅಲ್ಲಿಯವರೆಗೆ ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾಗ ಜನಗಳು ನಮ್ಮನ್ನು ಗುರುತಿಸ್ತಾರೆ. ಅದೇ ರೀತಿಯಲ್ಲಿ ನಾವು ಈ ಭೂಮಿಯನ್ನು ಬಿಟ್ಟು ಹೋದಾಗ ಒಂದು 4 ಮಂದಿಯ ಬಾಯಿಯಲ್ಲಿ ಜನಗಳು ಹೇಳುತ್ತಾರೆ, ನನವನಿ ನಾವು ದಿನ ಬದುಕೋಡಿತ್ತೇನೆ ಅಂತ. ಈ ಮಾತನ್ನು ನಾವು ಹೇಳಿಸಿಕೊಂಡು ಇಲ್ಲಿಂದ ಹೋದೆವು ಅಂತಾದರೆ ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ಅರ್ಥ. ಈ ಪ್ರಪಂಚದಲ್ಲಿ ನಾನು ಯಾವಾಗಲೂ ಹೇಳೋದುಂಟು, 4 ಮೆಂಡೋನ್ಸರೇ, 4 ವರ್ಗದ ಜನಗಳಿದ್ದಾರೆ. ನನಗೆ ಯಾವಾಗಲೂ ಮಾತಾಡ್ಲಿಕ್ಕೆ ಸಿಗುವುದು ಯಾರಂದ್ರೆ ಮೆಂಡೋನ್ಸರು. ಯಾಕಂದ್ರೆ ಎಲ್ಲ ಕಡೆಯಲ್ಲಿ ಎಲ್ಲವನ್ನು ಮಾತಾಡ್ಲಿಕ್ಕೂ ಆಗುವುದಿಲ್ಲ, ಎಲ್ಲರಲ್ಲಿಯೂ ಕೂಡ ಇನ್ನು ಹೆಂಚಿನ ಮಾತಾಡಬೇಕು ಅಂತ ಎಲ್ಲ ಹೇಳಿ, ಯಾಕಂದ್ರೆ ಅವರಿಗೆ ಸ್ವಲ್ಪ ಆಸಕ್ತಿ ಇದ್ದ ಕಾರಣ ನಾನು ಮೆಂಡೋನ್ಸರು ಅಂತ ಹೇಳಿದೆ. ಇಲ್ಲಿ ಪ್ರಪಂಚದಲ್ಲಿ 4 ವರ್ಗದ ಜನಗಳಿದ್ದಾರಂತೆ. ಒಂದು ವರ್ಗ ಯಾವುದು ಅಂತಂದರೆ, ಸ್ವಾರ್ಥ ಬಿಟ್ಟು ಅವರು ಏನು ಮಾಡ್ತಾರೆ ಅಂದರೆ ಪರೋಪಕಾರವನ್ನು ಮಾಡ್ತಾ ಇರ್ತಾರಂತೆ. ಅವರಿಗೆ ಸ್ವಾರ್ಥ ಇಲ್ಲ. ಸ್ವಾರ್ಥ ತ್ಯಜಿಸಿ ಪರಹಿತವ ಸಾಧಿಪನು, ಇದು ಒಂದು ವರ್ಗ. ಎರಡನೇ ವರ್ಗ ಯಾವುದು ಅಂತ ಹೇಳಿದರೆ, ಸ್ವಾರ್ಥ ಉಂಟು, ಸ್ವಾರ್ಥ ಇಟ್ಟುಕೊಂಡು ಏನಾದರೂ ಉಪಕಾರವನ್ನು ಮಾಡ್ತಕ್ಕಂಥವರು, ಅವರು ಎರಡನೇ ವರ್ಗ. ಮೂರನೇ ವರ್ಗ ಉಂಟು, ಯಾವುದು ಅಂತಂದರೆ ಅವರು ಮಧ್ಯಮರು, ಸ್ವಕಾರ್ಯದಲ್ಲಿ ಪರರ ಹಿಂಸಿಪರು, ತನ್ನ ಕಾರ್ಯ ಮಾಡಬೇಕು ಅಂತ ಹೇಳಿ ಇನ್ನೊಬ್ಬರಿಗೆ ಪೀಡೆ ಕೊಡುವಂಥ ಜನಗಳು, ಇದು ಮೂರನೇ ವರ್ಗದವರು. ನಾಲ್ಕನೇ ವರ್ಗ ಉಂಟು, ಎಂತ ಅಂದರೆ ಅಧಮರೊಳಗೂ ಅಧಮ, ಅಧರ್ಮಲೊಗ ಅಂದರೆ ಅವ ಅಧಮ, ಸ್ವಕಾರ್ಯದಲ್ಲಿ ಪರರ ಹಿಂಸಿಪನು, ವ್ಯರ್ಥ ಪರರ ದಂಸಿಪನು. ಅಂದರೆ ಅವ ಇನ್ನೊಬ್ಬರನ್ನು ಪೀಡೆ ಕೊಡೋದು ಮಾತ್ರ ಅಲ್ಲ, ಇನ್ನೊಬ್ಬರನ್ನು ನಾಶ ಮಾಡುವಂಥ ಜನ. ಈ ರೀತಿಯಲ್ಲಿ 4 ವರ್ಗಗಳು. ಹಾಗಾದರೆ ಈ ಒಂದು ಕಾರ್ಯ ಯಾವ ವರ್ಗಕ್ಕೆ ಸೇರ್ತದೆ ಅಂತ ಹೇಳಿದರೆ, 1ನೇ ವರ್ಗಕ್ಕೆ ಸೇರ್ತದೆ. ಯಾವುದು ಅಂದರೆ ಸತ್ಪುರುಷನಾತನು ಸ್ವಾರ್ಥ ತ್ಯಜಿಸಿ ಪರಹಿತವ ಸಾಧಿಪನು. ಒಳ್ಳೆ ಮನುಷ್ಯ ಸ್ವಾರ್ಥ ಬಿಟ್ಟು ಪರರಿಗೆ, ಇನ್ನೊಬ್ಬರಿಗೆ ಏನಾದರೂ ಉಪಕಾರ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಇದರಲ್ಲಿ ಸೇರ್ತಕ್ಕಂಥ ಈ ಮಸ್ಸಿ ಕೇರ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಸೇರ್ತಕ್ಕಂಥ ಜನಗಳೆಲ್ಲ ಅದಕ್ಕೆ ಆ ವರ್ಗಕ್ಕೆ ಸೇರಿದವರು ಅಂತ ನಾನು ಹೇಳ್ತೇನೆ. ಆದ ಕಾರಣ ಪ್ರಥಮವಾಗಿ ಅವರನ್ನು ನಾನು ಮನಪೂರ್ವಕ ಅಭಿನಂದಿಸ್ತಾ ಇದ್ದೇನೆ. ಎರಡನೇ ವಿಚಾರ ಹೆಚ್ಚು ಸುದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆ ಅಂತಂದರೆ ಈಗ ಸಮಯ ಮೀರ್ತಾ ಉಂಟು.
ಮುಖ್ಯವಾಗಿ ಎರಡನೇ ವಿಚಾರ ನಾವು ಇಲ್ಲಿ ನೆನಪಿಟ್ಕೊಳ್ಬೇಕಾದಂಥ ವಿಚಾರ ಅಂತ ಏನು ಅಂತ ಅಂದರೆ, ಮುಖ್ಯವಾಗಿ ಈ ಎಲ್ಲ ಧರ್ಮಗಳು, ಅದು ಕ್ರೈಸ್ತ ಧರ್ಮ, ಅದು ಹಿಂದೂ ಧರ್ಮ ಆಗಿರಲಿ, ಅದು ಮುಸಲ್ಮಾನ್ ಧರ್ಮ ಆಗಿರಲಿ, ಯಾವುದೇ ಧರ್ಮ ಇದ್ದರೂ ಕೂಡ ಎಲ್ಲ ಧರ್ಮಗಳು ಹೇಳಿದ್ದು ಒಂದೇ, ಏನು ಅಂತಂದರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ನೀನು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ, ಇದು ಎಲ್ಲ ಧರ್ಮಗಳು ಹೇಳಿದಂಥ ಮಾತು. ಯಾಕೆಂತಂದರೆ ಈಗ ಇಸ್ಲಾಂ ಧರ್ಮವನ್ನು ನಾವು ತಗೊಂಡ್ರೆ ಒಂದಿಷ್ಟು ಸಂಗ್ರಹಿಸಿದಲ್ಲಿ ಒಂದು ಅಂಶವನ್ನು ಇನ್ನೊಬ್ಬರಿಗೆ ದಾನ ಮಾಡು ಅಂತ ಹೇಳಿದ್ದು ಇಸ್ಲಾಂ ಧರ್ಮ. ಅದೇ ರೀತಿಯಲ್ಲಿ ಕ್ರೈಸ್ತ ಧರ್ಮವು ಕೂಡ ಅದನ್ನೇ ಹೇಳಿದೆ. ಏನು ಅಂತ ಅಂದರೆ, ನೆರೆಕರೆಯವರನ್ನು ಪ್ರೀತಿಸುವುದರ ಜೊತೆಗೆ ಅವರಿಗೆ ಏನಾದರೂ ಸಹಕಾರವನ್ನು, ಏನಾದರೂ ಸಹಾಯ ಮಾಡುವಂಥದ್ದನ್ನು ನೀನು ಮಾಡು ಅಂತ. ನಮ್ಮ ಹಿಂದೂ ಧರ್ಮವು ಕೂಡ ಅದನ್ನೇ ಹೇಳಿದ್ದು. ಆದ ಕಾರಣ ಧರ್ಮದಲ್ಲಿ ದೋಷವಿಲ್ಲ, ಎಲ್ಲಿ ಕೂಡ ಧರ್ಮದಲ್ಲಿ ದೋಷವಿಲ್ಲ. ದೋಷ ಇರುವುದು ಅಂದರೆ ವ್ಯಕ್ತಿಗಳಲ್ಲಿ ದೋಷ ಇರ್ಬೋದು ಹೊರತು ಧರ್ಮದಲ್ಲಿ ದೋಷಗಳಿಲ್ಲ. ಆದ ಕಾರಣ ಯಾವನು ಧರ್ಮವನ್ನು ನಂಬಿ ಬದುಕ್ತಾನೋ, ಯಾರವನು ಧರ್ಮ ಮಾರ್ಗದಲ್ಲಿ ನಡೆಯುತ್ತಾನೋ ಅವನನ್ನು ಆ ಧರ್ಮ ರಕ್ಷಿಸ್ತದೆ. ಅದನ್ನೇ ನಾವು ಹೇಳಿದ್ದು ಧರ್ಮೋ ರಕ್ಷತಿ ರಕ್ಷಿತಾ ಅಂತ. ಯಾರು ಧರ್ಮವನ್ನು ರಕ್ಷಿಸ್ತಾರೋ ಆ ಧರ್ಮ ಅವರನ್ನು ಸದಾಕಾಲ ರಕ್ಷಿಸ್ತದೆ. ಆದ ಕಾರಣ ಇಂಥ ಒಂದು ಒಳ್ಳೆಯ ಕೆಲಸ ಈ ಒಂದು ಜಾಗದಲ್ಲಿ ಈಗ ಆಗುತ್ತಾ ಇರುವಂಥದ್ದು ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ. ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಇಲ್ಲಿ ಏನಾಗ್ತಾ ಉಂಟು ಅಂದರೆ ಸೇವಾ ಟ್ರಸ್ಟ್ ಮಾತ್ರ ಅಲ್ಲ, ಒಂದು ಇನ್ನೊಬ್ಬರಿಗೆ ಏನಾದರೂ ಪ್ರಯೋಜನ ಆಗುವಂಥ ಕೆಲಸ ಆಗ್ತಾ ಉಂಟು. ಇದು ದೇವತಾ ಕಾರ್ಯ, ಇದು ನಿಜವಾಗಿ ದೇವತಾ ಕಾರ್ಯ. ಮಸೀದಿಗಳಿಗೆ ಹೋಗ್ಬೋದು, ಅಲ್ಲಿಯೂ ದೇವರಿದ್ದಾರೆ ಅಂತ ನಾವು ನಂಬ್ತೇವೆ. ಚರ್ಚ್ಗಳಿಗೆ ಹೋಗ್ತೇವೆ, ಅಲ್ಲಿಯೂ ದೇವರಿದ್ದಾರೆ ಅಂತ ನಾವು ನಂಬ್ತೇವೆ. ದೇವಸ್ಥಾನಗಳಿಗೆ ಹೋಗ್ತೇವೆ, ಅಲ್ಲಿಯೂ ದೇವರಿದ್ದಾರೆ ಅಂತ ನಂಬ್ತೇವೆ. ಇದ್ದಾರೆ, ಇಲ್ಲ ಅಂತ ಇಲ್ಲ. ಆದರೆ ನಿನ್ನೊಳಗೆ ಒಬ್ಬ ದೇವರಿದ್ದಾನೆ. ಆತ್ಮವೇ ದೇವರು, ದೇಹವೇ ದೇವಾಲಯ, ಆತ್ಮವೇ ದೇವರು ಅಂತ ಹೇಳಿದಂಥ ನಮ್ಮ ಹಿರಿಯರಿದ್ದಾರಲ್ಲ, ಆ ನಂಬಿಕೆ ಇರಬೇಕು. ನನ್ನ ದೇಹದಲ್ಲಿ ನನ್ನ ಈ ಒಂದು ಆತ್ಮ ಎನ್ನುವಂಥ ಒಂದು ದೇವರಿದ್ದಾನೆ, ಅದಕ್ಕೆ ನಾನು ದ್ರೋಹವನ್ನು ಮಾಡಬಾರ್ದು, ಅದಕ್ಕೆ ನಾವು ದ್ರೋಹ ಯಾವತ್ತೂ ಮಾಡಬಾರ್ದು ಎನ್ನುವಂತಹ ಭಾವನೆಯೊಂದಿಗೆ ನಾವು ಮಸೀದಿ, ಮಂದಿರ, ಅದೇ ರೀತಿಯಲ್ಲಿ ಎಲ್ಲ ಕ್ರೈಸ್ತ ಎಲ್ಲ ಚರ್ಚ್ಗಳಿಗೆಲ್ಲ ಹೋಗಬೇಕು. ಆವಾಗ ನಾನು ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿಯಾಗಿ ಹೋದಾಗ ದೇವರಿಗೂ ಕೂಡ ಏನಾಗ್ತದೆ, ಖುಷಿ ಆಗ್ತದೆ, ಸಂತೋಷ ಆಗ್ತದೆ, ದೇವರ ಅನುಗ್ರಹವನ್ನು ಕೂಡ ನಾವು ಪಡಲಿಕ್ಕೆ ಆಗ್ತದೆ. ಇದು ದೇವತಾ ಕಾರ್ಯ. ಯಾಕೆ ಅಂತಂದರೆ ನಿಸ್ವಾರ್ಥ ಯಾವಾಗಲೂ ನಿಸ್ವಾರ್ಥ ಪ್ರವೃತ್ತಿಯಿಂದ ತ್ಯಾಗ ಮನೋಭಾವನೆಯೊಂದಿಗೆ ನೊಂದ ಜನರ ಕಣ್ಣೀರೊಡಿಸುವಂಥ ಕಾಯಕ ಉಂಟಲ್ಲ, ಅದು ದೇವರ ಪೂಜೆ ಅಂತ ನಾವು ಹೇಳಿಕೊಂಡು ಬಂದವರು. ಆದ ಕಾರಣ ಇಲ್ಲಿ ನಡೆಯುವಂತಹ ಕಾರ್ಯ ಅದು ದೇವತಾ ಕಾರ್ಯ. ಇದಕ್ಕಿಂತ ದೊಡ್ಡ ದೇವತಾ ಕಾರ್ಯ ಬೇರೊಂದು ಇಲ್ಲ ಈ ಪ್ರಪಂಚದಲ್ಲಿ. ಆದ್ದರಿಂದ ನೀವೆಲ್ಲ ಇಲ್ಲಿ ಸೇರಿಕೊಂಡು ಈ ಒಂದು ಸೇವಾ ಟ್ರಸ್ಟನ್ನು ಸ್ಥಾಪಿಸಿಕೊಂಡು ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಈ ಸಮಾಜದ ಜನಗಳಿಗೆ ಮಾಡಬೇಕು ಎನ್ನುವಂತಹ ಸದುದ್ದೇಶದಿಂದ ನೀವು ಹೊರಟಿದ್ದೀರಲ್ಲ, ಅದೇ ಒಂದು ಒಳ್ಳೆಯ ಕಾರ್ಯ. ಇದು ಜನ ಮೆಚ್ಚುವಂತಹ ಕಾರ್ಯ, ಇದು ದೇವರು ಮೆಚ್ಚುವಂತಹ ಕಾರ್ಯ. ಇದು ಯಾವಾಗಲೂ ನಮ್ಮೊಂದಿಗಿರ್ತದೆ. ನಾವು ಈ ಕಾರ್ಯಕ್ಕೆ ಆದಷ್ಟು ಏನು ಮಾಡಬೇಕು ಅಂದರೆ ಸಹಕಾರವನ್ನು ಕೊಡಬೇಕು. ಎಲ್ಲ ಜನಗಳು ಕೂಡ ಜಾತಿ, ಮತ, ವರ್ಗ ಭೇದ ಇಲ್ಲದೆ ಎಲ್ಲರಿಗೂ ಕೂಡ ನಾವು ಸಹಕಾರವನ್ನು ಕೊಡಬೇಕು. ಯಾಕೆ ಅಂತ ಹೇಳಿದರೆ ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ವಾರ್ಥ ಇರುವುದಿಲ್ಲ. ಯಾವಾಗಲೂ ಕ್ರೈಸ್ತ ಜನಾಂಗವನ್ನು ನಾನು ಯಾವಾಗಲೂ ಮೆಚ್ಚುತ್ತೇನೆ. ಯಾಕೆ ಅಂತಂದರೆ ಸರ್ವೀಸ್ಡ್ ಜನಾಂಗವರು, ಎಜುಕೇಷನ್ಗೆ ಒಂದು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟವರು, ಶಿಕ್ಷಣವನ್ನು ಅವರು ಪ್ರೀತಿಸಿದವರು, ಶಿಕ್ಷಣವನ್ನು ಅವರು ಗೌರವಿಸಿದವರು. ಯಾವಾಗಲೂ ವಿದ್ಯೆ ಎನ್ನುವಂಥದ್ದು ಅದು ಬಹಳ ಅಮೂಲ್ಯವಾದಂತಹ ಒಂದು ಸೊತ್ತು. ಮಾನವನನ್ನು ಪಶುತ್ವದಿಂದ ಮಾನವತ್ವಕ್ಕೆ, ಮಾನವತ್ವದಿಂದ ದೇವತ್ವಕ್ಕೆ ಏರಿಸುವಂತಹ ಕೆಲಸವನ್ನು ಆ ವಿದ್ಯೆ ಮಾಡ್ತದೆ. ಅದೇ ದೊಡ್ಡ ಒಂದು ದಾನ. ಅಂತಹ ವಿದ್ಯಾದಾನಕ್ಕಿಂತ ದೊಡ್ಡ ದಾನ ಬೇರೊಂದಿಲ್ಲ. ಎಲ್ಲ ದಾನಗಳು ಶ್ರೇಷ್ಠವಾದಂಥ ದಾನಗಳಿರ್ತದೆ. ಅಭಯದಾನ ಇದೆ, ಅನ್ನದಾನ ಇದೆ, ಐಶ್ವರ್ಯ ದಾನ ಇದೆ, ಎಲ್ಲ ದಾನಗಳು ಕೂಡ ಇದೆ. ಅದರಲ್ಲಿ ಶ್ರೇಷ್ಠವಾದ ದಾನವೇ ವಿದ್ಯಾದಾನ ಎನ್ನುವಂಥ ನಂಬಿಕೆಯನ್ನಿಟ್ಟುಕೊಂಡು ಸರ್ವೀಸ್ಡ್ ಒಂದು ಸೇವೆಯನ್ನು ಮಾಡ್ತಾ ಬಂದಂಥ ಜನಾಂಗ ಅಂದರೆ ಅದು ಕ್ರೈಸ್ತ ಜನಾಂಗ ಅಂತ ನಾನು ಹಿಂದಿನಿಂದಲೂ ಹೇಳಿಕೊಂಡಂಥ ಮಾತು. ಈಗಲೂ ಕೂಡ ಅದನ್ನು ನಂಬುತ್ತಾ ಇದ್ದೇನೆ. ಇಂತಹ ಜನಾಂಗದವರು ಮಾಡಿರ್ತಕ್ಕಂತಹ ಕಾರ್ಯ ಇದೊಂದು ಒಳ್ಳೆಯ ಕಾರ್ಯ, ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ತಕ್ಕಂಥ ಒಂದು ಕಾರ್ಯ. ಯಾಕೆಂದರೆ ಇಲ್ಲಿ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಹೆಚ್ಚಿನವರೆಲ್ಲ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿ, ಎಲ್ಲ ಮುಖಗಳೆಲ್ಲ ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ಗಳೆಲ್ಲ ಕಾಣ್ತಾ ಇದ್ದಾರೆ. ಅದು ವಿಕ್ಟರ್ ಇರ್ಬೋದು, ಮೆಂಡೋನ್ ಸರ್ ಇರ್ಬೋದು, ನಮ್ಮ ಅಧ್ಯಕ್ಷರು ವಜೀರ್ ಸಿಂಗ್ ಪಂಚಾಯತ್ ಇದಲ್ಲಿದ್ದಾರೆ, ಎಲ್ಲ ತುಂಬ ಮಂದಿ ಇಲ್ಲಿದ್ದಾರೆ, ರಿಚಾರ್ಡ್ ಇರ್ತವರು ಎಲ್ಲ ಇಲ್ಲಿ ಸೇರಿಂದ ಒಬ್ಬೊಬ್ಬರನ್ನು ನಾನು ಗುರುತಿಸಿ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ.
ಇದೆ ಸುದ್ದಿಗೆ ಈ ಹೆಸರುಗಳನ್ನೆಲ್ಲ ಪಟ್ಟಿ ಮಾಡಿದರೆ ಇದಿಷ್ಟು ದೊಡ್ಡ ಪಟ್ಟಿ ಆದೀತು. ಅಷ್ಟು ಇಲ್ಲೇ ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ಗಳಿದ್ದಾರೆ. ಯಾಕೆಂತಂದರೆ ಅದು ರಾಮಕೃಷ್ಣ ಪ್ರೌಢಶಾಲೆ ಅಂತಂದರೆ ಅದು ಆವಾಗ ಒಂದು ಶಾಲೆ ಇದ್ದು, ಅದೊಂದು ಮುಡಿಪಿನಲ್ಲಿ ಒಂದು ಇಲ್ಲಿ. ಆದ ಕಾರಣ ಎಲ್ಲ ಪಜೀರಿಗೂ ಹರೇಕಳಕ್ಕೂ ಬಹಳ ಒಳ್ಳೆಯ ಸಂಬಂಧ. ಅದು ಲಿಂಕ್ ಪಜೀರ್ ಗ್ರಾಮಕ್ಕೂ ಹರೇಕಳ ಗ್ರಾಮಕ್ಕೂ ಒಂದು ಸಂಬಂಧ ಕಲ್ಪಿಸಿಕೊಟ್ಟಂಥ ಸಂಸ್ಥೆ ಅಂದರೆ ಅದು ರಾಮಕೃಷ್ಣ ಪ್ರೌಢಶಾಲೆ. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳಾಗಿದ್ದಾರೆ, ಎಲ್ಲ ಶಕ್ತಿವಂತರಾಗಿದ್ದಾರೆ. ಆದ ಕಾರಣ ಈ ಶಕ್ತಿವಂತರೆಲ್ಲ ಸೇರಿಕೊಂಡು ಮಾಡಿರ್ತಕ್ಕಂಥ ಟ್ರಸ್ಟ್ ಇದು. ಒಳ್ಳೆಯ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ. ಭಾರಿ ಲೆಕ್ಕಾಚಾರದಲ್ಲಿ ಏನೂ ಕೂಡ ಅದಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ, ಅದರಲ್ಲಿ ಏನೂ ಕೂಡ ದುರುಪಯೋಗ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ನಾಯಕತ್ವವು ಕೂಡ ಇಲ್ಲಿ ಎದ್ದು ಕಾಣುತ್ತಾ ಉಂಟು. ನಾನು ಅವರನ್ನು ಮೊನ್ನೆ ತಾನೇ ಮನೆಗೆ ಬಂದಾಗ ಅವರಲ್ಲಿ ಮಾತಾಡಿಸುವಾಗ, ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸಿದಾಗ ಒಂದು 10 ನಿಮಿಷ ಮಾತಾಡಿದಾಗ ಆ ವ್ಯಕ್ತಿ ಹೇಗೆ ಅಂತ ನಮಗೆಲ್ಲ ಅವರನ್ನು ಪರಿಚಯಿಸಲಿಕ್ಕೆ ಆಗ್ತದೆ. ಅಂಥ ವ್ಯಕ್ತಿ ಇದರ ನೇತೃತ್ವ ವಹಿಸಿಕೊಂಡಿರುವುದು ಬಹಳ ಸಂತೋಷ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರತಕ್ಕಂತಹ ಎಲ್ಲ ಹಳೆ ವಿದ್ಯಾರ್ಥಿ, ಯಾಕಂದರೆ ಅಲ್ಲಿ ಕಲಿತಂಥ ರಾಮಕೃಷ್ಣ ಪ್ರೌಢಶಾಲೆ ಕಲಿತಂತಹ ವಿದ್ಯಾರ್ಥಿಗಳು ಒಳ್ಳೆಯ ಕೆಲಸವನ್ನು ಮಾಡಿದರೆ ಮೊದಲು ಸಂತೋಷ ಪಡುವವರು ಯಾರು ಅಂದರೆ ವಿದ್ಯೆ ಕೊಟ್ಟಂತಹ ಅಧ್ಯಾಪಕರು. ಯಾಕೆಂದರೆ ಮೊದಲಾಗಿ ಒಬ್ಬ ಒಂದು ಮಗಳು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತಾದರೆ ಮೊದಲು ಸಂತೋಷ ಪಡುವಂತಹ ವ್ಯಕ್ತಿ ಅಂತಂದರೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು. ಆಮೇಲೆ ಎರಡನೇವರು ಅಂತ ಹೇಳಿದ್ರೆ ವಿದ್ಯೆ ಕೊಟ್ಟಂತಹ ಅಧ್ಯಾಪಕರು. ಇವರುಗಳು ಬಹಳ ಸಂತೋಷ ಪಡ್ತಕ್ಕಂಥದ್ದು. ಆದ ಕಾರಣ ಎಲ್ಲೆಲ್ಲಿ ನಮ್ಮ ಮಕ್ಕಳು ಒಳ್ಳೆಯ ಸ್ಥಿತಿಗೆ ಬರ್ತಾರೋ ಅದು ನಮಗೆ ಖುಷಿ ಕೊಡತಕ್ಕಂಥದ್ದು. ಮೊನ್ನೆ ತಾನೇ ಹೇಳಬೇಕು ನಿಮ್ಮಲ್ಲಿ ನಮ್ಮ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾ ಕುಮಾರಿ ಅವರು, ಸರಿ ನಾನು ಈಗ 11 ಗಂಟೆಗೆ ಚಾರ್ಜ್ ತಗೊಳ್ತಾ ಇದ್ದೇನೆ, ನನಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿದರು. ಆ ಕ್ಷಣ ನೋಡಿ, ಒಬ್ಬ ಅಧ್ಯಾಪಕನಾದವನಿಗೆ ಒಂದು ಜಿಲ್ಲಾಧಿಕಾರಿ ಅಂದರೆ ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ, ನಾವೆಲ್ಲ ಅಭಿಮಾನ ಪಡಬೇಕಂಥದ್ದು. ಯಾಕೆಂದರೆ ಬಹಳ ಕಡಿಮೆ ಅಂಥವರೆಲ್ಲ ಸಿಗುವಂಥದ್ದು. ಆದ ಕಾರಣ ಅವರು ನಮಗೊಂದು ಫೋನ್ ಮಾಡಿ ಒಂದು ಆಶೀರ್ವಾದ ಮಾಡಬೇಕು ಅಂತ ಅವ್ರು ಕೇಳ್ತಾರೆ ಅಂತಾದರೆ ನಮಗೆ ಎಷ್ಟು ಖುಷಿ ಕೊಡ್ತಕ್ಕಂತಹ ಒಂದು ಘಟನೆ ಅದು ಅಂತ ನಾವು ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾಕೆಂತಂದರೆ ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳು, ಆವಾಗ ಅಧ್ಯಾಪಕರಿಗೆ ಅಷ್ಟೊಂದು ಒಳ್ಳೆಯ ಸಂತೋಷವೂ ಕೂಡ ಆಗ್ತದೆ. ಅಂತಹ ಖುಷಿ ಕೊಡುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಗಿದೆ. ಯಾರ್ಯಾರು ಇದರೊಂದಿಗೆ ಕೈ ಸೇರಿದ್ದಾರೋ, ಯಾರ್ಯಾರು ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೋ ಅವರಿಗೆ ನಾವು ಆರಾಧಿಸಿಕೊಂಡು ಬಂದಂತಹ ಭಗವಂತ ಅವರಿಗೆ ಶಕ್ತಿಯನ್ನು, ಆಯುಷ್ಯವನ್ನು, ಆರೋಗ್ಯವನ್ನು ದಯಪಾಲಿಸಲಿ, ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನಪೂರ್ವಕ ಹಾರೈಸಿ ಈ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಕೈ ಜೋಡಿಸಿದಂಥ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಮಗೆ ಇದನ್ನು ಭವ್ಯವಾದಂಥ ಸ್ವಾಗತ, ಯಾಕೆಂದರೆ ವಿಕ್ಟರ್ ಅವರು ಬಹಳ ಒಳ್ಳೆಯ ಆತಿಥ್ಯವನ್ನು ಕೊಟ್ಟರು ನಮಗೆ. ಆ ಆತಿಥ್ಯವನ್ನು ಪಡೆದುಕೊಂಡು ಇಲ್ಲಿ ಬರುತ್ತಾ ಇರುವಾಗ ಇಲ್ಲಿ ಕೊಡುವಂತಹ ಒಂದು ದೊಡ್ಡ ಸ್ವಾಗತ, ನಾವೆಲ್ಲ ಈ ಬ್ಯಾಂಡ್ ವಾದ್ಯಗಳಿಗೆಲ್ಲ ಹಿಂದೆ ಹೋಗುವವರು, ಆದರೂ ಕೂಡ ಅನಿವಾರ್ಯವಾಗಿ ಈ ಒಂದು ಮೆರವಣಿಗೆಯಲ್ಲಿ ನಿಂತುಕೊಂಡು ನಿಮ್ಮ ಸ್ವಾಗತವನ್ನು ನಾವು ಬಹಳಷ್ಟು ಸಂತೋಷವಾಗಿ ಆಸ್ವಾದಿಸಿದ್ದೇವೆ. ಇಂತಹ ಸಂತೋಷ ಅದು ನಿರಂತರವಾಗಿ ಇಲ್ಲಿ ಉಳಿಯಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ಮಾಸ್ಟರ್, ನಿಮ್ಮ ಮಾತುಗಳು ಮತ್ತೊಮ್ಮೆ ತಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಬದುಕಿನ ಪಾಠವನ್ನು ಕೇಳಿದಂತ ಅನುಭವವನ್ನು ಮಾಡಿದೆ ಅನ್ನೋದನ್ನು ಹೇಳ್ತಾ, ಮುಂದೆ ಈ ವೇದಿಕೆಯಲ್ಲಿ ಇರುವವರು ಟ್ರಸ್ಟ್ನ ಅಧ್ಯಕ್ಷರು ಕೂಡ ಆಗಿರುವವರು ಒಂದಿಷ್ಟು ಜನ ಅವರ ಬಗ್ಗೆ ಹೇಳಿದ್ರು. ಒಂದು ಮಾತಿದೆ, ದಾರಿ ತಪ್ಪುವುದಿಲ್ಲ ಗತಿ ಅರಿತು ನಡೆಯುವಡೆ, ಸಾಧಕರು ತಂತನಿಗೆ ಯುಕ್ತ ಮಾರ್ಗದಲ್ಲಿ, ಅದಕ್ಕೆಂದೇ ನಡೆಯುವುದು ಅತ್ಯವಶ್ಯ, ಯುಕ್ತವನ್ನರಿತು ಸರ್ವಕಾಲದಲ್ಲಿ ಅನ್ನುವಂಥ ಮಾತಿನಂತೆ ಈ ಟ್ರಸ್ಟ್ ಅನ್ನ ಒಬ್ಬ ಮುಖ್ಯಸ್ಥನಾಗಿ ಆ ಒಂದು ಸಣ್ಣ ಮಾತಲ್ಲ ಅಂತ ಜವಾಬ್ದಾರಿಯನ್ನು ವಹಿಸಿರುವಂತಹ ಶ್ರೀ ಮ್ಯಾಕ್ಸಿಮ್ ಮೈಕಲ್ ಫರ್ನಾಂಡಿಸ್ ಇವರು ಅಧ್ಯಕ್ಷೀಯ ಮಾತನಾಡಬೇಕಾಗಿ ಕೇಳಿಕೊಳ್ಳಿ. ವೇದಿಕೆಯಲ್ಲಿ ಉಪಸ್ಥಿತವರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವವರಿಗೂ ಕೂಡ ವಂದಿಸುತ್ತಾ, ಮಾಧ್ಯಮ ಮಿತ್ರರವರಿಗೂ ಕೂಡ ವಂದಿಸುತ್ತಾ, ಸಣ್ಣ ಪುಟ್ಟ ವಿಷಯಗಳನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ನಾನು ಯಾವಾಗಲೂ ಬರೆದುಕೊಂಡು ಬರೋದಿಲ್ಲ, ಏಕೆಂದರೆ ನಾನು ಯಾವತ್ತೂ ಕೊಂಕಣಿಯಲ್ಲಿ ಮಾತಾಡ್ತೇನೆ. ಇಂಗ್ಲೀಷಲ್ಲಿ ಮಾತಾಡೋದು ಕೂಡ ಮಾತಾಡ್ಬೋದು, ಆದರೆ ಕನ್ನಡದಲ್ಲಿ ಮಾತಾಡೋದು ಅಧ್ಯಾಪಕರಾಗಿರುವ ಅವರೆಲ್ಲ ವೇದಿಕೆಯಲ್ಲಿರುವಾಗ ನಾನು ಏನು ಮಾತಾಡಿದರೆ ತಪ್ಪಬಹುದು ಅಂತ ಹೇಳೋದಕ್ಕೋಸ್ಕರ ಬರೆದುಕೊಂಡು ಬಂದಿದ್ದೇನೆ. ಮತ್ತೆ ಯಾರದು ಸಮಯವನ್ನು ವ್ಯರ್ಥ ಮಾಡಬಾರದು ಎನ್ನುವ ಉದ್ದೇಶದಿಂದ ಬರೆದುಕೊಂಡು ಬಂದಿದ್ದೇನೆ. ಮರ್ಸಿಕೇರ್ ಚಾರಿಟೇಬಲ್ ಟ್ರಸ್ಟ್ ಇದರ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಸಂದೇಶ ನೀಡಿದ ನಮ್ಮದೇ ಪರಿಸರದ ಅಕ್ಷರ ಸಂತ ಹಾಜಬರವರೇ, ತಮಗೆ ವಂದನೆ. ಪದ್ಮಶ್ರೀ ಪುರಸ್ಕೃತ ಹಾಜಬರವರು ನಮ್ಮದೇ ಪರಿಸರದವರು, ಆದರೂ ಇವಾಗ ಅವರು ಇಡೀ ಭಾರತದ ಆಸ್ತಿ. ಆದ್ದರಿಂದ ಕಾರ್ಯಕ್ರಮದ ನಿಮಿತ್ತ ಅವರು ತೆರಳಿದ್ದಾರೆ. ಅವರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಾ ಅವರ ಸೇವೆಯು ಇನ್ನೂ ಎತ್ತರಕ್ಕೆ ಸಾಗಲಿ ಎಂದು ಹಾರೈಸುತ್ತೇವೆ.
ಅದೇ ರೀತಿ ನಮ್ಮಂತೆ ಯುವಕರಿಗೆ ಸಾಮಾಜಿಕ ಸೇವೆಗೆ ಬರುವಂತೆ ಪ್ರೇರೇಪಣೆ ಮಾಡುವ ಕರ್ನಾಟಕದ ತುಂಬೆಲ್ಲ ಹೆಸರುವಾಸಿಯಾಗಿರುವ ಹ್ಯುಮ್ಯಾನಿಟಿ ಸಂಸ್ಥೆಯ ರೋಷನ್ ಬೆಳ್ಮಾನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದು ನಮಗೆ ಸ್ಫೂರ್ತಿ ನೀಡಿದ್ದು ತಮಗೆ ವಂದನೆಗಳು. ತಮ್ಮ ಸಮಾಜ ಸೇವೆ ಇನ್ನೂ ಎತ್ತರಕ್ಕೆ ಸಾಗಲಿ ಎಂದು ಹಾರೈಸುತ್ತೇವೆ. ಅದೇ ರೀತಿ ಕಳೆದ 35 ವರ್ಷಗಳಲ್ಲಿ ಹರೇಕಳ ಪ್ರೌಢಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜೀವನದ ಪಾಠ ಹೇಳಿಕೊಟ್ಟ ನಮ್ಮೆಲ್ಲರ ಮಾರ್ಗದರ್ಶಕರೂ ಆಗಿರುವ ರವೀಂದ್ರ ರೈ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಮಾತಿನ ಶೈಲಿಯಿಂದ ನಮಗೆ ಒಳ್ಳೆಯದನ್ನು ಬಯಸಿದ್ದಾರೆ. ಅವರು ಒಂದು ವಿಷಯದ ಬಗ್ಗೆ ಕೂಲಂಕುಷವಾಗಿ ಮಾತಾಡಬಲ್ಲ ಒಬ್ಬ ಚತುರ ವಾಗ್ಮಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ 3 ಅತಿಥಿಗಳು 3 ಬೇರೆ ಬೇರೆ ಧರ್ಮಗಳ ಪಾಲನೆ ಮಾಡಿದರೂ ಸಮಾಜದಲ್ಲಿ ಒಳಿತನ್ನು ಮಾಡಿದವರು. ಅವರ ಮನೆಗೆ ನಾನು ಭೇಟಿ ನೀಡಿದರೆ ಅಥವಾ ನೀವು ಯಾರಾದರೂ ಭೇಟಿ ನೀಡಿದರೆ ನಿಮಗೆ ಆದರ ನೀಡುವುದು ಅವರಿಗೆ ಸಿಕ್ಕಂತ ಸನ್ಮಾನಗಳು, ಪ್ರಶಸ್ತಿ ಪತ್ರಗಳು. ಅವರ ಬಗ್ಗೆ ಅವುಗಳೇ ನಮಗೆ ವಿವರಣೆ ನೀಡುತ್ತವೆ. ನಾವೇನು ಹೆಚ್ಚಿನ ವಿಷಯಗಳನ್ನು ಅವರ ಬಗ್ಗೆ ಮಾತನಾಡಬೇಕಂತಿಲ್ಲ, ಅವುಗಳೇ ನಮಗೆ ವಿಷಯವನ್ನು ಹೇಳುತ್ತವೆ. ಅವರ ಪ್ರೇರಣೆಯಿಂದ ಸಮಾಜದಲ್ಲಿ ಏನಾದರೂ ಪುಟ್ಟ ಕೆಲಸ ಮಾಡಬೇಕೆಂದು ಯೋಚನೆ ಮಾಡುವಾಗ ನನ್ನ ತಲೆಗೆ ಹೊಳೆದದ್ದು ಚಾರಿಟೇಬಲ್ ಟ್ರಸ್ಟ್. ಸಮಾನ ಮನಸ್ಕರು ಒಟ್ಟುಗೂಡಿ ಸಂಸ್ಥೆ ಹುಟ್ಟು ಹಾಕಿದರೆ ಈ ಸಂಸ್ಥೆಯ ಮುಖಾಂತರ ಬಡವರಿಗೆ, ದೀನರಿಗೆ ಉಪಕಾರ ಮಾಡಲು, ದಾರಿ ತೋರಿಸಲು, ಅವರ ಮೊಗದಲ್ಲಿ ಸಂತಸ ತರಲು ಸಾಧ್ಯವಾದೀತು ಎನ್ನುವ ಹುಮ್ಮಸ್ಸು. ಸುಮಾರು 5 ವರ್ಷಗಳಿಂದ ಇದ್ದ ಈ ಆಲೋಚನೆ ಈ ವರ್ಷ ಕಾರ್ಯರೂಪಕ್ಕೆ ಬಂತು. ಆದ್ದರಿಂದ ನನ್ನ ಆಶೆಯನ್ನು ವಿನ್ಸೆಂಟ್ ಡಿಸೋಜಾ ಹಾಗೂ ಅವಿಲ್ ಡಿಸೋಜಾ ನನ್ನ ಮಿತ್ರರು ಅವರಲ್ಲಿ ಹೇಳಿದಾಗ ಬಹಳ ದಿನ ಗೂಢ ಚರ್ಚೆ ಮಾಡಿಕೊಂಡು ಕೊನೆಗೆ 10 ಜನ ಒಟ್ಟು ಸೇರಿ ಆದದ್ದೇ ಇದು ಮರ್ಸಿ ಕೇರ್ ಚಾರಿಟೇಬಲ್ ಟ್ರಸ್ಟ್. ಒಬ್ಬನು ಏನಾದರೂ ಒಳ್ಳೆಯದನ್ನು ಮಾಡಬಹುದು, ಆದರೆ ಒಬ್ಬನ ಜೊತೆ ಇನ್ನೂ 10 ಜನ ಸೇರುವಾಗ ಮಾಡುವ ಸಣ್ಣ ಕೆಲಸ ಕೂಡ ದೊಡ್ಡ ಸಾಧನೆಯಾಗುತ್ತದೆ. 10 ಜನರ ಜೊತೆ ಇನ್ನೂ 300 ಜನ ಸೇರಿದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತೆ. ಅದೇ ಚಿಂತನೆಯಲ್ಲಿ ಆರಂಭವಾದದ್ದು ಮರ್ಸಿ ಕೇರ್ ಫ್ರೆಂಡ್ಸ್ ಅನ್ನೋ ವಾಟ್ಸಪ್ ಗ್ರೂಪ್. ಕಳೆದ ತಿಂಗಳು ನವೆಂಬರ್ 16ಕ್ಕೆ ಆರಂಭವಾದ ಈ ಗ್ರೂಪ್ 1 ತಿಂಗಳ ಅವಧಿಯಲ್ಲಿ 300 ಸದಸ್ಯರನ್ನು ಒಟ್ಟುಗೂಡಿಸುವಲ್ಲಿ ಯಶಸ್ವಿಯಾಯಿತು. ಮತ್ತು ಇಲ್ಲಿ ಕೂಡ ಆ ಸದಸ್ಯರು ಬಂದಿರುತ್ತಾರೆ ಎನ್ನಲಿಕ್ಕೆ ನನಗೆ ತುಂಬಾ ಖುಷಿ. ನನ್ನ ಜೊತೆ ಸೇರಿ ಕೆಲಸ ಮಾಡಲು ಮುಂದೆ ಬಂದ 10 ಜನರನ್ನು ಸಭೆಗೆ ಪರಿಚಯಿಸಲು ಖುಷಿ ಪಡುತ್ತೇನೆ. ಮೊದಲನೆಯವರಾಗಿ ಜಾನ್ ವಿಕ್ಟರ್ ಮೆನ್ನೋನ್ಸ, ನಮ್ಮ ಪರಿಸರದಲ್ಲಿ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿ, ಯಶಸ್ವಿ ಉದ್ಯಮಿ, ತತ್ವ ಸಿದ್ಧಾಂತಗಳನ್ನು ನಂಬಿರುವ ವ್ಯಕ್ತಿ, ಅಪಾರ ಅನುಭವವಿರುವ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡುವ ಉದ್ದೇಶ ನನ್ನದಾಗಿದ್ದರೂ ನಾನು ಉಪಾಧ್ಯಕ್ಷನಾಗುತ್ತೇನೆ, ನನ್ನ ಚಿಂತನೆ ಅನುಷ್ಠಾನಕ್ಕೆ ತರಲು ತನ್ನಿಂದಾದ ಸಹಾಯ ಮಾಡುತ್ತೇನೆ ಅಂದರು. ನನಗೆ ಅವರ ಜೊತೆ ಕೆಲಸ ಮಾಡಲು ತುಂಬ ಖುಷಿ, ಏಕೆಂದರೆ ಅನುಭವ ಇರುವವರ ಜೊತೆ ಕೆಲಸ ಮಾಡುವುದೇ ಒಂದು ಒಳ್ಳೆಯ ಅನುಭವ. ಥ್ಯಾಂಕ್ ಯು ಜಾನ್ ವಿಕ್ಟರ್ ಮೆಂಡೋನ್ಸ. ಇನ್ನೊಬ್ಬರು ನನ್ನ ಮಿತ್ರ ರೋಷನ್ ಡಿಸೋಜಾ, ಸಂತ ಅಲೋಷಿಯಸ್ ITI ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುವ ಅವರು ಉತ್ತಮ ಮಾತುಗಾರ. ಅವರನ್ನು ಕಾರ್ಯದರ್ಶಿಯಾಗಿ ಸಹಕಾರ ನೀಡಬೇಕೆಂದಾಗ ಅವರು ಖುಷಿಯಿಂದ ಒಪ್ಪಿಕೊಂಡರು. ತಮ್ಮ ಅನುಭವದಿಂದ ತಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ರೋಷನ್, ತಮಗಿದು ವಂದನೆ. ಇನ್ನೊಬ್ಬರು ವಿಕ್ಟರ್ ಮೊಂತೆರೋ, ಸಂಸ್ಥೆಯ ಟ್ರೆಷರರ್ ಶಿಸ್ತಿನವರು ಇದ್ದರೆ ಇಡೀ ಸಂಸ್ಥೆ ಶಿಸ್ತಲ್ಲಿರುತ್ತದೆ. ನಮ್ಮ ಪರಿಸರದಲ್ಲಿ ಉದ್ಯಮಿಯಾಗಿರುವ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿರುವ ಅನುಭವ ಇವರದು. ವಿಕ್ಟರ್ ಮೊಂತೆರೋ, ತಮಗಿದು ವಂದನೆ. ಇನ್ನೊಬ್ಬರು ಆಲ್ಬನ್ ಸಚಿನ್ ಡಿಸೋಜಾ, ಇವತ್ತು ಈ ಸಭೆಯಲ್ಲಿ ಇಲ್ಲ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಏನು ಮುಂದಿನ ದಿನಗಳಲ್ಲಿ ನಾವು ಮಾಡುತ್ತೇವೋ ಅದಕ್ಕೆ ಅವರ ಕೊಡುಗೆಯನ್ನು ನೀಡಲಿದ್ದಾರೆ. ಹಳ್ಳಿಗಳಲ್ಲಿ ಇಂದು ವಿದ್ಯಾಭ್ಯಾಸ ತುಂಬ ವಿದ್ಯಾರ್ಥಿಗಳು ಮಾಡುತ್ತಾರೆ, ಆದರೆ ಅದೇ ರೀತಿ ಹಣ ಇಲ್ಲ ಎಂಬ ಕಾರಣಕ್ಕಾಗಿ ಶಿಕ್ಷಣವನ್ನು ಮೊಟಕುಗೊಳಿಸುವ ಎಷ್ಟೋ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಪ್ರೊಫೆಷನಲ್ ಎಜುಕೇಶನ್ ಮಾಡದೆ ಎಷ್ಟೋ ವಿದ್ಯಾರ್ಥಿಗಳು ಅರ್ಧದಲ್ಲಿ ಶಿಕ್ಷಣ ನಿಲ್ಲಿಸಿ ಉದ್ಯೋಗ ಮಾಡುವ ಪರಿಸ್ಥಿತಿ ಇಂದಿಗೂ ಇದೆ. ಅದಕ್ಕೆ ಏನಾದರೂ ಪರಿಹಾರ ಹುಡುಕುವ ಸಾಹಸ ನಮ್ಮದು. ಈ ಬಗ್ಗೆ ಯೋಚಿಸುವಾಗ ನಮಗೆ ಕಂಡು ಬಂದವರು ಆಲ್ಬನ್ ಸಚಿನ್. ಪುಣೆಯಲ್ಲಿರುವ ಒಂದು ದೊಡ್ಡ ಸಂಸ್ಥೆಯಲ್ಲಿ ಸೈಬರ್ ಸೆಕ್ಯೂರಿಟಿ ಫರ್ಮ್ನಲ್ಲಿ ಅವರು ಸೀನಿಯರ್ ಇಂಟರ್ನಲ್ ಆಡಿಟರ್ ಆಗಿ ತಮ್ಮ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖಂಡಿತವಾಗಿಯೂ ಯೂಟ್ಯೂಬ್ ಲೈವ್ನಲ್ಲಿ ಅವರು ಈ ಪ್ರೋಗ್ರಾಮ್ ವೀಕ್ಷಿಸುತ್ತಾರೆ ಎಂದು ನಮ್ಮ ನಂಬಿಕೆ. ಅವರಿಗೂ ನನ್ನ ವಂದನೆಗಳು. ಇನ್ನೊಬ್ಬರು ನನ್ನ ಮಿತ್ರರು ರಿಚರ್ಡ್ ಅಪೋಸ್, ಆರೋಗ್ಯ ಕ್ಷೇತ್ರದಲ್ಲಿ ನನಗೆ ಸಹಕಾರ ನೀಡಲಿಕ್ಕೆ ಮುಂದೆ ಬಂದಿರುತ್ತಾರೆ. ಯಾವಾಗ ಯಾವ ವ್ಯಕ್ತಿಗೆ ಯಾವಾಗ ಆರೋಗ್ಯ ಸಮಸ್ಯೆ ಬರುವುದೋ ಅದು ದೇವರಿಗೆ ಮಾತ್ರ ಗೊತ್ತು. ಒಮ್ಮೆ ಕುಟುಂಬದಲ್ಲಿ ದುಡಿಯುವ ವ್ಯಕ್ತಿಗೆ ಆರೋಗ್ಯ ಕೈಕೊಟ್ಟರೆ ಇತ್ತ ದುಡಿಮೆಯೂ ಇಲ್ಲ, ಅತ್ತ ವರ್ಷಗಟ್ಟಲೆ ದುಡಿದ
ಸಂಪತ್ತು ತಿಂಗಳುಗಳಲ್ಲಿ ಕರಗಿ ಹೋಗುತ್ತದೆ. ಅಂಥ ಕುಟುಂಬಗಳಿಗೆ ಸಹಕಾರ ನೀಡುವ ಉದ್ದೇಶ ನಮ್ಮ ಈ ಟ್ರಸ್ಟ್ನದ್ದು. ಈ ಉದ್ದೇಶ ಜಾರಿಗೊಳಿಸುವಲ್ಲಿ ರಿಚರ್ಡ್ ರವರ ಸಹಕಾರ ನಮ್ಮ ಸಂಸ್ಥೆಗೆ ಬೇಕು. ರಿಚರ್ಡ್ ರವರು ಪ್ರಸ್ತುತ ಮಹೇಂದ್ರ ಕಂಪನಿಯಲ್ಲಿ ಸುಮಾರು 28 ವರ್ಷಗಳಿಂದ ದುಡಿಯುತ್ತಿದ್ದಾರೆ. ಇದರ ಜೊತೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ರಿಚರ್ಡ್, ತಮಗಿದು ವಂದನೆಗಳು. ಮುಂದಿನ ನನ್ನ ಮಿತ್ರ, ಅವರ ಬಗ್ಗೆ ಈಗಲೇ ಹೆಸರು ಹೇಳಿದ್ದೇನೆ, ಅವಿಲ್ ಟೈಟಸ್ ಡಿಸೋಜ. ವಸತಿ ಕ್ಷೇತ್ರ. ಒಂದು ಕುಟುಂಬಕ್ಕೆ ವಾಸಯೋಗ್ಯ ಮನೆ ಬೇಕು ಎನ್ನುವುದು ಎಲ್ಲರ ಹಂಬಲ. ಸರ್ಕಾರ ಈ ದಿಶೆಯಲ್ಲಿ ಬಹಳ ಕೆಲಸ ಮಾಡಿದೆ. ಹ್ಯುಮ್ಯಾನಿಟಿ ಕೂಡ ಬಹಳಷ್ಟು ಶ್ರಮ ವಹಿಸಿ ತುಂಬ ಅಶಕ್ತ ಕುಟುಂಬಗಳಿಗೆ ವಸತಿ ಒದಗಿಸುವಲ್ಲಿ ಯಶಸ್ವಿಯಾಗಿದೆ. ಹೊಸ ಮನೆ ದುರುಸ್ತಿ ಈ ಕಾರ್ಯಗಳನ್ನು ಸರ್ಕಾರ ಹಾಗೂ ಇತರ ಸಂಘ ಸಂಸ್ಥೆಗಳ ಜೊತೆಗೂಡಿ ಮಾಡುವ ಕಾರ್ಯಕ್ಕೆ ಕೈಜೋಡಿಸಿ ಮುಂದಾಳತ್ವ ನೀಡುತ್ತೇನೆ ಎಂದವರು ಅವಿಲ್ ಡಿಸೋಜ. ಬಹುಮುಖ ಪ್ರತಿಭೆ ಇರುವ ಅವಿಲ್ ಅವರು ತುಂಬ ವರ್ಷಗಳಿಂದ ನನ್ನ ಸ್ನೇಹಿತರು ಹಾಗೂ ನಿಮಗೆಲ್ಲರಿಗೂ ಚಿರಪರಿಚಿತರು. ಅವಿಲ್, ನಿಮಗಿದು ವಂದನೆ. ಇನ್ನೊಬ್ಬರು ನನ್ನ ಮಿತ್ರ ಸಂತೋಷ್ ಡಿಸೋಜ. ಸ್ವಉದ್ಯೋಗ. ಎಷ್ಟೋ ಕುಟುಂಬಗಳಲ್ಲಿ ಹೊರ ದೇಶಗಳಿಗೆ ಹೋಗಿ ದುಡಿಯುವ ಯುವಜನರು ಇದ್ದಾರೆ. ಏಕೆಂದರೆ ಇಲ್ಲಿ ಸ್ವಉದ್ಯೋಗ ಮಾಡಲು ಇರುವ ಕಷ್ಟಗಳು. ಸ್ವಂತ ಉದ್ಯೋಗಕ್ಕೆ ಸರ್ಕಾರ ಹಾಗೂ ಬ್ಯಾಂಕ್ಗಳು ಉತ್ತೇಜನ ನೀಡಿದರೂ ಅದನ್ನು ಸಮರ್ಪಕವಾಗಿ ಬಳಸುವಲ್ಲಿ ನಾವು ಯಶಸ್ವಿಯಾಗಿಲ್ಲ. ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ನಮ್ಮದು. ಈ ಯೋಜನೆಗಳಿಗೆ ಹೆಗಲು ಕೊಟ್ಟವರು ಸಂತೋಷ್ ಡಿಸೋಜ. ಸ್ವತಃ ತಾವೇ ಸ್ವಂತ ಉದ್ಯೋಗ ಮಾಡಿಕೊಂಡಿರುವ ಅವರಿಗೆ ಪರಿಚಯ ಇಲ್ಲದವರು ಈ ಸಭೆಯಲ್ಲಿ ಬಹುಶಃ ಯಾರೂ ಇಲ್ಲ. ಎಲ್ಲ ಯುವಕರ ಪರಿಚಯ ಸಂತೋಷ್ ಅವರಿಗಿದೆ. ಸಂತೋಷ್ ಅವರೇ, ನಿಮಗಿದು ವಂದನೆಗಳು. ಇನ್ನೊಬ್ಬರು ನನ್ನ ಮಿತ್ರ ನಿತೇಶ್ ಡಿಸೋಜ. ಉದ್ಯೋಗ ಈ ಕ್ಷೇತ್ರದಲ್ಲಿ ಅವರು ನನ್ನ ಜೊತೆ ಕೈ ಜೋಡಿಸುವವರಿದ್ದಾರೆ. ನಿರುದ್ಯೋಗ ಸಮಸ್ಯೆ ನಮ್ಮ ದೇಶದ ಬಲು ದೊಡ್ಡ ಸಮಸ್ಯೆ. ಹಲವಾರು ತಮ್ಮ ಶಿಕ್ಷಣ ಮುಗಿಸಿದರೂ ಕೆಲಸ ಹುಡುಕಿದರೂ ಸರಿಯಾದ ಸಮರ್ಪಕ ಕೆಲಸ ಸಿಗದ ಸಮಯದಲ್ಲಿ ಅಂಥವರಿಗೆ ಮಾರ್ಗದರ್ಶನ ನೀಡಲು ನಿತೇಶ್ ಅವರು ಮುಂದೆ ಬಂದಿರುತ್ತಾರೆ. ಈ ಕ್ಷೇತ್ರದಲ್ಲಿ ಅವರ ಅನುಭವ ಅಪಾರ. ಪ್ರಸ್ತುತ ಅವರು ದೈಜಿ ವರ್ಲ್ಡ್ ವಾಹಿನಿಯಲ್ಲಿ ಕಾರ್ಯಕ್ರಮ ಎಡಿಟರ್ ಮತ್ತು ಸನ್ ನೆಟ್ವರ್ಕ್ನಲ್ಲಿ ವಿಡಿಯೋ ಪ್ರೊಡ್ಯೂಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರಿಗೂ ವಂದನೆಗಳು. ಇನ್ನೊಬ್ಬರು ನನ್ನ ಮಿತ್ರ ವಿನ್ಸೆಂಟ್ ಡಿಸೋಜ. ಕೃಷಿ ಈ ಕ್ಷೇತ್ರವನ್ನು ಅವರು ಆಯ್ದುಕೊಂಡಿದ್ದಾರೆ. ನಮ್ಮ ಗ್ರಾಮಗಳಲ್ಲಿ ಮತ್ತು ಆಸುಪಾಸಿನಲ್ಲಿ ಕೃಷಿಯನ್ನು ನಂಬಿ ಬದುಕು ಸಾಗಿಸುವ ಸಾವಿರಾರು ಕುಟುಂಬಗಳಿವೆ. ಸಾವಯವ ಕೃಷಿ, ಲಾಭದಾಯಕ ಕೃಷಿ ಹಾಗೂ ವೈಜ್ಞಾನಿಕ ಕೃಷಿಗೆ ಒತ್ತು ನೀಡುವುದರ ಜೊತೆಗೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಲು ಒತ್ತು, ಮಳೆ ನೀರು ಕೊಯ್ಲು ಇಂಗಿಸುವುದರಲ್ಲಿ ಅಂಥ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡುವ ಯೋಚನೆಗಳಿವೆ. ಈ ಯೋಜನೆಗಳಿಗೆ ಸಹಕಾರ ನೀಡಲು ಯೋಜನೆ ಕಾರ್ಯರೂಪಕ್ಕೆ ತರಲು ವಿನ್ಸೆಂಟ್ ಅವರು ಒಪ್ಪಿದ್ದಾರೆ. ಏನಾದರೂ ಆಗಲಿ ನಮ್ಮ ಪರಿಸರದ ರೈತರ ಮೊಗದಲ್ಲಿ ಸಂತೋಷ ಮತ್ತು ಅವರು ಸಂತೋಷದಲ್ಲಿ ಕೃಷಿ ಮಾಡಬೇಕೆನ್ನುವುದು ನಮ್ಮೆಲ್ಲರ ಧ್ಯೇಯ. ಬಹುಮುಖ ಪ್ರತಿಭೆಯ ವಿನ್ಸೆಂಟ್ ಡಿಸೋಜರ್ ಅವರು ಪ್ರಸ್ತುತ ಸಂತ ಎಲೋಶಿಯಸ್ PU ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸುವುದರ ಜೊತೆಗೆ ಹಲವಾರು ಮೊದಲುಗಳಿಗೆ ಹೆಸರುವಾಸಿಯಾದವರು ಹಾಗೂ ಇಲ್ಲಿರುವ ಬಹುತೇಕ ಮಂದಿಗೆ ಪರಿಚಿತರು. ವಿನ್ಸೆಂಟ್ ಅವರೇ, ನಿಮಗೆ ಇದು ವಂದನೆ. ಇವೆಲ್ಲ ಕಾರ್ಯಕ್ರಮದ ಬಗ್ಗೆ ಚಿಂತಿಸಲು ಸಂಸ್ಥೆಗೆ ಒಂದು ಸ್ಥಳ ಬೇಕು ಎನ್ನುವಾಗ ನಮ್ಮ ಮನಸ್ಸಿಗೆ ಬಂದವರೇ ಗ್ಲೆನ್ ರಾಚ್, ಈ ಕಟ್ಟಡದ ಮಾಲಕರು. ಅವರನ್ನು ಮಾತಾಡಿಸಿದಾಗ ಸಂತೋಷದಿಂದ ಒಪ್ಪಿಕೊಂಡರು. ಮಾತ್ರವಲ್ಲದೆ ತಮಗೆ ಆಫೀಸ್ ಮಾಡಬೇಕು ಅಂತ ಗುರುತಿಸಿಟ್ಟ ಜಾಗವನ್ನು ನಮಗೆ ಕೊಟ್ಟರು. ಬಾಡಿಗೆ ಬೇಡವೆಂದರೂ ನಮ್ಮ ಹಠಕ್ಕೆ ಬಾಡಿಗೆ ಪತ್ರ ಮಾಡಿಸಿಕೊಟ್ಟರು. ನಾವು ಹೇಳಿದ್ದೇವೆ, ಯಾವ ತಿಂಗಳಲ್ಲಿ ನಮ್ಮ ಸಂಸ್ಥೆಯ ಕೆಲಸ ಕಾರ್ಯಗಳು ತಮಗೆ ಮೆಚ್ಚುಗೆಯಾಗುತ್ತದೋ ಆ ತಿಂಗಳಿಗೆ ಮಾತ್ರ ನಮಗೆ ಬಾಡಿಗೆ ಮಾಫಿ ಮಾಡಿದರೆ ಸಾಕು ಎಂದು ಗ್ಲೆನ್ ರೋಚ್ ರವರೇ, ಇದು ನಿಮಗಿದು ವಂದನೆ. ಇಷ್ಟು ಜನ ಮತ್ತೆ ನಾನು ಹೇಳಿದ ಹಾಗೆ ತಾವೆಲ್ಲರೂ ಒಟ್ಟಿಗೆ ಸೇರಿ ಇವತ್ತೊಂದು ಹೊಸ ಯೋಚನೆಯತ್ತ ನಾವು ಮುಖ ಮಾಡಿದ್ದೇವೆ. ಖಂಡಿತವಾಗಿಯೂ ಭಗವಂತ ಆ ಯೋಚನೆಯನ್ನು ಜಾರಿಗೊಳಿಸುವಲ್ಲಿ ನಮಗೆ ಶಕ್ತಿಯನ್ನು ನೀಡುತ್ತಾನೆ ಎಂಬ ಅರಿವು ನನಗಿದೆ. ಕಳೆದ 1 ತಿಂಗಳಲ್ಲಿ ಅದನ್ನು ನಾನು ಅನುಭವಿಸಿದ್ದೇನೆ. ಇಂಗ್ಲಿಷಲ್ಲಿ ಹೀಗೆ ಹೇಳ್ತಾರೆ, ಕಮಿಂಗ್ ಟುಗೆದರ್ ಈಸ್ ಅ ಬಿಗಿನಿಂಗ್, ಕೀಪಿಂಗ್ ಟುಗೆದರ್ ಈಸ್ ಅ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಈಸ್ ಸಕ್ಸೆಸ್. ನಾವು ಒಟ್ಟಿಗೆ ಬಂದು ಆಗಿದೆ, ಒಟ್ಟಿಗೆ ಇದ್ದೇವೆ, ಖಂಡಿತವಾಗಿಯೂ ಯಶಸ್ವಿ ನಮ್ಮದಾಗುತ್ತದೆ ಎನ್ನುತ್ತಾ 1-2 ನನ್ನ ಮನಸ್ಸಿಗೆ ತೋಚಿದ 2 ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬರು ಹೇಳ್ತಾರೆ, ತತ್ವಜ್ಞಾನಿಯವರು, ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದ ಎನ್ನುವ ಎಷ್ಟೋ ಜನ ಮಣ್ಣಾಗಿರುವವರು ಕಾಣಸಿಗುತ್ತಾರೆ.
ನಮ್ಮ ಮನದ ಮದ ಅಲ್ಲಿಗೆ ಸ್ವಲ್ಪ ಇಳಿಯುತ್ತದೆ. ನಮ್ಮ ಮಾತು ಸಂಬಂಧಗಳನ್ನು ಕೂಡಿಸುವಂತೆ ಇರಬೇಕೇ ಹೊರತು ಸಂಬಂಧಗಳನ್ನು ಹಾಳು ಮಾಡುವಾಗೆ ಅಲ್ಲ. ಹನಿ ಹನಿಯು ಸೇರಿ ಹೇಗೆ ಹಳ್ಳಾಗುತ್ತದೋ ಅದೇ ರೀತಿ ನಮ್ಮಲ್ಲಿ ಮಾಡಿಕೊಳ್ಳುವ ಚಿಕ್ಕ ಪುಟ್ಟ ಬದಲಾವಣೆಗಳು ಮುಂದೊಂದು ದಿನ ದೊಡ್ಡ ಯಶಸ್ಸನ್ನು ಕೊಡುವಲ್ಲಿ ಯಾವುದೇ ಸಂಶಯವಿಲ್ಲ. ಅಹಂಕಾರವಿಲ್ಲದ ಮನುಷ್ಯ ಯಾವ ಧರ್ಮಗ್ರಂಥಗಳನ್ನು ಓದದೆ ಯಾವ ಮಂದಿರವನ್ನು ಪ್ರವೇಶಿಸದೆ ಮೋಕ್ಷ ಪಡೆಯಬಹುದೆಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಮದರ್ ತೆರೇಸಾ ಅವರು ಹೇಳ್ತಾರೆ, ಬೇರೆಯವರಿಗೋಸ್ಕರ ಜೀವಿಸದ ಜೀವನ ಅದು ಜೀವನವೇ ಅಲ್ಲ. ಜಗತ್ತು ಬದಲಾಗಬೇಕು ಎನ್ನುವವರು ಮೊದಲು ತಮ್ಮಿಂದಲೇ ಬದಲಾವಣೆಯಾಗಬೇಕು ಎಂಬುದನ್ನು ಅರಿತುಕೊಳ್ಳಬೇಕು ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ನಮ್ಮ ಗೌರವ ಬೇರೆಲ್ಲೂ ಇಲ್ಲ, ನಮ್ಮ ನಾಲಿಗೆಯಲ್ಲೇ ಇದೆ. ಆದ್ದರಿಂದ ಇವತ್ತಿಂದ ಒಳ್ಳೆಯದನ್ನು ಮಾತಾಡೋಣ. ಯಾವುದೇ ವಿಷಯ ಇರಲಿ, ಯಾವತ್ತೂ ಒಳ್ಳೆಯದನ್ನು ಮಾತಾಡುವ ರೂಢಿ ಮಾಡಿಸಿಕೊಳ್ಳೋಣ. ಯಾವತ್ತೂ ಯೋಚಿಸುತ್ತಾ ಕಾಯುತ್ತಾ ಕಾಲ ಕಳೆಯಬೇಡ, ಏಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ. ಒಂದು ಯೋಚನೆ ಮಾಡಿ ಮಾಣಿಯರೇ, ಇವತ್ತಿಂದ 100 ವರ್ಷಗಳ ನಂತರ 2123ನೇ ಇಸವಿ ಬರುತ್ತದೆ. ಆಗ ನಾವು ಯಾರೂ ಇರುವುದಿಲ್ಲ. ಕಷ್ಟಪಟ್ಟು ನಾವು ಕಟ್ಟಿದ ಮನೆಯಲ್ಲಿ ಯಾರೋ ಬದುಕುತ್ತಿರುತ್ತಾರೆ. ಲೆಕ್ಕಾಚಾರದ EMIನಲ್ಲಿ ಖರೀದಿಸಿರುವ ಕಾರು ಕ್ರಮೇಣ ತುಕ್ಕು ಹಿಡಿದು ಮಣ್ಣಾಗಿರುತ್ತದೆ. ನಮ್ಮದು ಅಂತ ಮಾಡಿಟ್ಟಿರುವುದೆಲ್ಲ ಮತ್ಯಾರದು ಆಗಿರುತ್ತದೆ. ವರ್ಷಕ್ಕೊಮ್ಮೆ ಮಾಲೆ ಹಾಕಿಸಿಕೊಳ್ಳುವ ನಮ್ಮ ಫೋಟೋ ಕೂಡ ಕ್ರಮೇಣ ಗೆದ್ದಲು ಹಿಡಿದಿರುತ್ತದೆ. ಇಂದು ಈ ಕ್ಷಣದಲ್ಲಿ ಬದುಕಬೇಕು. ಇಂದಿನ ದಿನ ನಮ್ಮದು. ಖುಷಿಯಾಗಿ ಬದುಕೋಣ. 3 ದಿನದ ಬದುಕಲ್ಲಿ ಸುಂದರವಾಗಿ ಬದುಕೋಣ. ಇತರರಿಗೂ ಬದುಕಲು ಬಿಡೋಣ. ನಮ್ಮ ಮನೆಗಳಲ್ಲಿ ಇದು ಒಂದು ಚಿಕ್ಕ ಸಂದೇಶ ನಂದು. ನಮ್ಮ ಮನೆಗಳಲ್ಲಿ ಒಳ್ಳೆಯ ಸಂದರ್ಭಗಳಲ್ಲಿ ಖರ್ಚು ಮಾಡುತ್ತೇವೆ. ಆವಾಗ ಆ ಶಕ್ತರನ್ನು ಕೂಡ ನೆನಪಿನಲ್ಲಿಡೋಣ. ಖರ್ಚು ಮಾಡಬಾರದು ಎಂದು ಹೇಳುವುದಲ್ಲ, ಖರ್ಚು ಮಾಡುವುದರಿಂದ ಎಷ್ಟೋ ಜನರಿಗೆ ಕೆಲಸ ಸಿಗುತ್ತದೆ. ನಾವೊಂದು ಫಂಕ್ಷನ್ ಮಾಡಬೇಕಾದ್ರೆ ಹೇಗೆ MC, ಡೆಕೋರೇಷನ್, ಸೌಂಡ್, ವಿಡಿಯೋ, ಫೋಟೋ, ಫುಡ್ ಇದರ ಬಗ್ಗೆ ಲೆಕ್ಕಾಚಾರ ಮಾಡುತ್ತೇವೋ ಅದರ ಒಟ್ಟಿಗೆ ಇವತ್ತಿಂದ ಚಾರಿಟಿ ಎನ್ನುವ ಇನ್ನೊಂದು ಶಬ್ದವನ್ನು ಕೂಡ ಅದರ ಒಟ್ಟಿಗೆ ನಾವು ಇಟ್ಟುಕೊಂಡು ಜೊತೆಗೆ ಸೇರಿಸೋಣ. ಒಂದು ಭಾಗ ಅಶಕ್ತರಿಗೆ ಸಶಕ್ತರನ್ನಾಗಿಸಲು ಕೊಡೋಣ. ಈ ಮೂಲಕ ಹೊಸ ಚಿಂತನೆಯ ಸಮಾಜ ಕಟ್ಟೋಣ. ಕೊನೆಯಲ್ಲಿ ಒಂದು ಮಾತು. ಯೇಸು ಕ್ರಿಸ್ತರು ತಮ್ಮ ಎಲ್ಲ ಉಪದೇಶಗಳನ್ನು ಒಟ್ಟು ಮಾಡಿ 2 ವಾಕ್ಯದಲ್ಲಿ ಮಾನವನ ಜೀವನದ ಸಾರವನ್ನು ಹೇಳಿದ್ದಾರೆ. 1, ನಿನ್ನ ಭಗವಂತನನ್ನು ಪ್ರೀತಿಸು. 2ನೇದ್ದು, ನಿನ್ನನ್ನು ಪ್ರೀತಿಸುವ ಹಾಗೆಯೇ ಇತರರನ್ನು ಪ್ರೀತಿಸು. ದೇವರು ನಮಗೆ 24 ಗಂಟೆ ಕೊಟ್ಟಿದ್ದಾರೆ. ಅದರಲ್ಲಿ 1 ಗಂಟೆಯಾದರೂ ಪರರ ಬಗ್ಗೆ ಕಾಳಜಿ ತೋರಿಸಲು ನಮ್ಮಿಂದಾಗುವ ಪ್ರಯತ್ನ ಮಾಡೋಣ ಎನ್ನುತ್ತಾ ನನ್ನ ವಿಚಾರಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಸ್ಪಷ್ಟ ಯೋಜನೆಯ ಅಧ್ಯಕ್ಷೀಯ ಮಾತುಗಳಿಗಾಗಿ ಅಧ್ಯಕ್ಷರಾದಂತಹ ಶ್ರೀ ಮ್ಯಾಕ್ಸಿಮ್ ಮೈಕಲ್ ಫರ್ನಾಂಡಿಸ್ ಇವರಿಗೆ ವಂದನೆಗಳನ್ನು ಸಲ್ಲಿಸ, ಇವರೆಲ್ಲರ ಭಾವನೆಗಳು ಕೂಡ ನಮ್ಮೆಲ್ಲರ ಭಾವನೆಗಳಾಗಿ ಅದು ಯಶಸ್ವಿಯಾಗಲಿ, ತಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಗಾಗಿ ನಾನು ಶ್ರೀ ರೋಷನ್ ಡಿಸೋಜಾ, ಈ ಟ್ರಸ್ಟ್ನ ಕಾರ್ಯದರ್ಶಿಗಳು, ಇವರಲ್ಲಿ ಕೇಳಿಕೊಳ್ತೇನೆ. ಸರ್ವರಿಗೂ ಶುಭ ಮುಂಜಾನೆ. ನನ್ನ ಸ್ವಲ್ಪ ಕೆಲಸವನ್ನು ನಮ್ಮ ಅಧ್ಯಕ್ಷರೇ ಮಾಡಿದ್ದಾರೆ. ಅಧ್ಯಕ್ಷರಿಗೆ ವಂದನೆಗಳು. ಕೈಗೊಂಡ ಕಾರ್ಯವು ಸುಸೂತ್ರವಾಗಿ ನೆರವೇರಬೇಕಾದರೆ ಹಲವು ಕೈಗಳ ಒಗ್ಗೂಡುವಿಕೆ, ಅವರ ಪಾತ್ರ ಮಹತ್ವದ್ದು. ಸಹಕರಿಸಿದವರನ್ನೆಲ್ಲ ನೆನೆದು ಉಪಕಾರ ಸ್ಮರಣೆ ಮಾಡಲು ನಾನು ತಮ್ಮ ಮುಂದೆ ನಿಂತಿದ್ದೇನೆ. ಕನ್ನಡದಲ್ಲಿ ಹೇಳ್ತದೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತೇಳಿ. ಫಜೀರಿನ ಈ ಪರಿಸರದಲ್ಲಿ ಸಮಾಜ ಸೇವೆಯ ಮಹತ್ವಾಕಾಂಕ್ಷೆಯ ಕನಸನ್ನು ಸಾಕಾರಗೊಳಿಸಲು ಮರ್ಸಿ ಕೇರ್ ಚಾರಿಟೇಬಲ್ ಟ್ರಸ್ಟ್ ಇಂದು ಉದ್ಘಾಟನೆಗೊಂಡಿದೆ. ಇದರ ಹಿಂದಿನ ಪ್ರೇರಕ ಶಕ್ತಿ, ಇದರ ಉದಯಕ್ಕೆ ಕಾರಣಕರ್ತರಾಗಿ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ CA ಮ್ಯಾಕ್ಸಿಮ್ ಮೈಕಲ್ ಫರ್ನಾಂಡಿಸ್ ತಮಗೆ ನಾನು ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಆಗಮಿಸಿ ಶುಭ ಸಂದೇಶ ನೀಡಿದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ನಮ್ಮೆಲ್ಲರ ಆದರ್ಶಪ್ರಾಯರಾಗಿರುವವರು, ಇದೀಗಾಗಲೇ ತೆರಳಿರುವಂತಹ ಶ್ರೀಯುತ ಅರೇಕಳ ಹಾಜಬ್ಬರ್ ಅವರಿಗೆ ಅನಂತ ವಂದನೆಗಳು. ಇನ್ನೋರ್ವ ಮುಖ್ಯ ಅತಿಥಿ, ಸಮಾಜ ಸೇವೆಯಲ್ಲಿ ಒಂದು ಛಾಪನ್ನು ಮೂಡಿಸಿದಂತಹ ವ್ಯಕ್ತಿ,
ನಮ್ಮೆಲ್ಲರ ಮಾರ್ಗದರ್ಶಕರು, ನಮಗೆ ಸಲಹೆ ಸೂಚನೆ ಸಹಕಾರ ನೀಡಿ ಭರವಸೆಯ ಮಾತುಗಳನ್ನಾಡಿದವರು ಶ್ರೀಯುತ ರೋಷನ್ ಬೆಳ್ಮಣ್ರವರು. ಸರ್, ತಮಗೆ ಈ ಸಂದರ್ಭದಲ್ಲಿ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮ್ಮವರೇ ಆಗಿ ನಮಗೆ ಸದಾ ಮಾರ್ಗದರ್ಶಕರಾಗಿರುವ ಹಲವಾರು ವಿದ್ಯಾರ್ಥಿಗಳ ಗುರುಗಳಾಗಿ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿ ಅತಿಥಿಗಳಾಗಿ ಶುಭಾಶೀರ್ವಾದಗಳನ್ನು ನೀಡಿದ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ರವೀಂದ್ರ ರೈ ಸರ್ ಅವರೇ, ತಮಗೆ ಹೃತ್ಪೂರ್ವಕ ವಂದನೆಗಳು. ಈ ಟ್ರಸ್ಟಿನ ಬೆನ್ನೆಲುಬಾದಂಥ ಎಲ್ಲ ಟ್ರಸ್ಟಿಗಳಿಗೆ ಸದಾ ನಮ್ಮ ಜೊತೆಗೆ ಇದ್ದು ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ಮಾರ್ಗದರ್ಶನ, ಸಲಹೆ, ಸೂಚನೆ, ಸಹಕಾರ ನೀಡುವ ಮರ್ಸಿ ಕೇರ್ ಫ್ರೆಂಡ್ಸ್ನ ಎಲ್ಲ ಹಿತೈಷಿ ಬಂಧುಗಳಿಗೆ ಅನಂತ ಕೃತಜ್ಞತೆಗಳು. ಜನ ಸಹಕರಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನಿರೂಪಿಸಿದವರು, ಕಂಚಿನ ಕಂಠದವರು ನಮ್ಮ RJ ಅಭಿಷೇಕ್ ಸರ್, ತಮಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ. ಅದೇ ರೀತಿ ಇಲ್ಲಿ ಶಾಮಿಯಾನ ಮತ್ತು ಆಸನದ ವ್ಯವಸ್ಥೆಯನ್ನು ಮಾಡಿರುವಂತವರು RR ಈವೆಂಟ್ಸ್ ಇದರ ಮುಖ್ಯಸ್ಥರಾದಂಥ ರಂಜಿತ್ ರವರು, ಅವರಿಗೂ ಅನಂತ ವಂದನೆಗಳು. ತಾವು ಮುಂದೆ ಬಂದು ನಮ್ಮ ಅಧ್ಯಕ್ಷರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಸುಂದರವಾದಂತಹ ಬ್ಯಾಕ್ ಡ್ರಾಪ್, ಅದೇ ರೀತಿ ಡೆಕೋರೇಷನ್ ಅನ್ನು ಮಾಡಿರುವಂತವರು ವೆಲಂಕನಿ ಡೆಕೋರೇಟರ್ಸ್ ಇದರ ಮಾಲಕರಾಗಿರುವ ಶ್ರೀಯುತ ಸಂತೋಷ್ ಡಿಸೋಜ, ತಮಗೂ ವಂದನೆಗಳು. ತಾವು ಮುಂದೆ ಬಂದು ನಮ್ಮ ಅಧ್ಯಕ್ಷರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮಗೆ ಸುಂದರವಾದಂತಹ ಮಧುರ ಬ್ಯಾಂಡ್ ಇಲ್ಲಿ ಒದಗಿಸಿದ್ದಾರೆ. ಲೇಡಿ ಆಫ್ ಮರ್ಸಿ ಬ್ರಾಸ್ ಬ್ಯಾಂಡ್ ಫಜೀರ್ ಇದರ ಮುಖ್ಯಸ್ಥರು ಮುಂದೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಮಗೂ ಅನಂತ ವಂದನೆಗಳು. ಇಲ್ಲಿ ನಮಗೆ ಸ್ಥಳಾವಕಾಶವನ್ನು ನೀಡಿದಂತ ಶ್ರೀಯುತ ಗ್ಲೆನ್ ರಾಚ್ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಗ್ಲೆನ್ ರಾಚ್ ರವರು ತಾವು ಇದ್ದಲ್ಲಿ ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡುತ್ತಾ ಇರುವಂತವರು ಪ್ರಿನ್ಸ್ ಲೈವ್ ಇದರ ಮಾಲಕರಾಗಿರುವಂತಹ ಶ್ರೀಯುತ ವಿಜಯ್ ಪೆರೇರ, ತಮಗೂ ಅನಂತ ವಂದನೆಗಳು. ಮುಂದೆ ಬಂದು ಅಧ್ಯಕ್ಷರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆಯನ್ನು ನೆರವೇರಿಸಿದಂತಹ ಗ್ಲೆನ್ ಹಾಗೂ ಪಂಗಡದವರು ಅವರಿಗೂ ಕೂಡ ಅನಂತ ವಂದನೆಗಳು. ತಾವಿದ್ದಲ್ಲಿ ದಯವಿಟ್ಟು ಮುಂದೆ ಬಂದು ಗ್ಲೆನ್ ರವರು ಅಧ್ಯಕ್ಷರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ವಾಗತ ನೃತ್ಯದ ಮೂಲಕ ನಮ್ಮನ್ನು ಮನರಂಜಿಸಿದಂತಹ ಕ್ಲೆರಿನ್ ಹಾಗೂ ಪಂಗಡದವರಿಗೂ ಕೂಡ ಅನಂತ ಕೃತಜ್ಞತೆಗಳು. ದಯವಿಟ್ಟು ಕ್ಲೆರಿನ್ ಅವರು ಮುಂದೆ ಬಂದು ನಮ್ಮ ಅಧ್ಯಕ್ಷರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಗೆ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದಂಥ ಎಲ್ಲ ನಮ್ಮ ಸ್ವಯಂ ಸೇವಕರಿಗೆ ಕೂಡ ಅನಂತ ಕೃತಜ್ಞತೆಗಳು. ನೋಂದಾವಣೆ ಕೌಂಟರ್ನಲ್ಲಿ ನಮಗೆ ಸಹಕರಿಸಿದಂಥ ಪ್ರಮಿತಾ ಹಾಗೂ ಅವರ ಪಂಗಡದ ಎಲ್ಲ ಸದಸ್ಯರಿಗೆ ಕೂಡ ಅನಂತ ಕೃತಜ್ಞತೆಗಳು. ದಯವಿಟ್ಟು ಪ್ರಮಿತರವರು ಮುಂದೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉಪಹಾರದ ವ್ಯವಸ್ಥೆಯನ್ನು ಮಾಡಿದಂತಹ ಶ್ರೀಯುತ ಕಾರ್ತಿಕ್ ಕೇಟರ್ಸ್ ಇವರಿಗೆ ಕೂಡ ಅನಂತ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ನಮಗೆ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿರುವಂತಹ ವೆಲಂಕನಿ ಸೌಂಡ್ಸ್ ಇದರ ಮಾಲಕರಾಗಿರುವಂತಹ ಶ್ರೀಯುತ ಹರ್ಷ ಕುಟಿನ, ತಾವು ಮುಂದೆ ಬಂದು ನಮ್ಮ ಅಧ್ಯಕ್ಷರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಂದು ನಾವು ಮೊದಲನೆಯ ಸಾಮಾಜಿಕ ಚಟುವಟಿಕೆಯಾಗಿ ಬ್ಯಾರಿಕೇಡ್ ಅನ್ನು ಉದ್ಘಾಟಿಸಲಿಕ್ಕೆ ಇದ್ದೇವೆ. ನಮ್ಮ ಫಜೀರು ಶಾಲೆಯ ಬಸ್ ಸ್ಟ್ಯಾಂಡ್ ಬಳಿ ಬ್ಯಾರಿಕೇಡ್ ಅನ್ನು ಇಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಈ ಬ್ಯಾರಿಕೇಡ್ ಅನ್ನು ರಚಿಸಿದವರು ಸೇಂಟ್ ಅಲೋಷಿಯಸ್ ITIನ ಅಧ್ಯಾಪಕರಾದ ಶ್ರೀಯುತ ನಾಯಲ್ ಲೋಬರ್ ಅವರು. ತಾವು ಮುಂದೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ನಮಗೆ ಸರ್ವ ರೀತಿಯಲ್ಲಿ ಸಹಕರಿಸಿದಂತಹ ಮಾಧ್ಯಮದ ಎಲ್ಲ ಮಿತ್ರರಿಗೂ, ಆರಕ್ಷಕ ಠಾಣಾ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಅದೇ ರೀತಿ ರಾಣಿಪುರ ವೆಲ್ಫೇರ್ ಅಸೋಸಿಯೇಷನ್ನ ಸದಸ್ಯರಿಗೂ, ಹ್ಯುಮ್ಯಾನಿಟಿ ಟ್ರಸ್ಟ್ನ ಸದಸ್ಯರಿಗೂ, ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಪರವೂರಿನ ಸದಸ್ಯರಿಗೂ, ಈ ಕಾರ್ಯಕ್ರಮವನ್ನು ಲೈವ್ನಲ್ಲಿ ವೀಕ್ಷಿಸುವಂಥ ಎಲ್ಲ ಪರವೂರ ಮಹನೀಯರಿಗೂ, ಅದೇ ರೀತಿ ಪ್ರತ್ಯಕ್ಷ ಹಾಗೂ ಪರೋಕ್ಷ ರೀತಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಅನಂತ ವಂದನೆಗಳು. ಎಲ್ಲರಿಗೂ ವಂದನೆಗಳು, ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ತೆಂಗಿನ ಸಸಿಯನ್ನು ನೀಡಿ ಗೌರವಾರ್ಪಣೆ ಮಾಡಬೇಕಾಗಿ ನಮ್ಮ ಅಧ್ಯಕ್ಷರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
ಪ್ರಾಜೆಕ್ಟ್ ಆಗಿ ಶಾಲಾ ವಠಾರ ಇತ್ತು. ಇಲ್ಲಿ ಆವೆ ಮರಿಯ ಸ್ಕೂಲ್ ಉಂಟು, ಇಲ್ಲಿ ಸೆಂಟ್ ಜೋಸೆಫ್ ಸ್ಕೂಲ್ ಉಂಟು. ವಾಹನಗಳು ವೇಗವಾಗಿ ಬರುವಾಗ ಏನು ಅಪಘಾತ ಯಾವುದು ಆಗಬಾರದೆನ್ನುವ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಒಟ್ಟಾಗಿ ನಾವೆಲ್ಲ ಶ್ರಮಿಸೋಣ ಎನ್ನುತ್ತಾ ಈ ಬ್ಯಾರಿಕೇಡ್ ಉದ್ಘಾಟನಾ ಸಮಾರಂಭಕ್ಕೆ ಸಿಸ್ಟರ್ನವರು ಕೂಡ ಬಂದಿದ್ದಾರೆ. ಹ್ಯುಮ್ಯಾನಿಟಿ ರೋಷನ್ ಬೆಳ್ಮನ್ ಅವರಿದ್ದಾರೆ, ಪಂಚಾಯತ್ನ ಮಾಜಿ ಅಧ್ಯಕ್ಷರವರು ಇಂತಿಯಾಜ್ ಅವರು ಇದ್ದಾರೆ. ಹಾಗೂ ತಮ್ಮೆಲ್ಲರ ಪರವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವ ಅಂತ ಹೇಳಿಕೊಂಡು ಈ ಬ್ಯಾರಿಕೇಡ್ ಉದ್ಘಾಟನಾ ಸಮಾರಂಭದ 2 ಮಾತುಗಳು.